ನಮ್ಮಲ್ಲಿ ಹೆಸರು ನೋಂದಣಿ ಮಾಡಿ ನಾವು ನಿಮ್ಮನ್ನು ಕರಿತೀವಿ ತರಬೇತಿ ಕಾರ್ಯಕ್ರಮ ಬನ್ನಿ. ಅವತ್ತಿನ ಬಂದು ಸಮಗ್ರವಾದ ಮಾಹಿತಿಯನ್ನು ಕೊಡ್ತೀವಿ 2 ದಿನ ಪಟ್ಟಿ. ಇದೊಂದು ಇಲಾಖೆಯವರು ತರಬೇತಿ ಕೊಡ್ತಾರಲ್ಲ, ತರಬೇತಿ ಒಟ್ಟಿಗೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳು ಉಂಟು ಸರ್, ಅದಕ್ಕೆ ಹೇಳಿದ್ದು ಇಲಾಖೆಯವರು ಹೌದು. ನಾವು ಶೇಕಡ 40ರ ಸಹಾಯಧನದಲ್ಲಿ ಜೇನು ಪೆಟ್ಟಿಗೆ, ಕುಟುಂಬ, ಸ್ಟಾಂಡ್ ಎಲ್ಲವನ್ನು ಮೂರನ್ನು ಸೇರಿಕೊಂಡು ಖರೀದಿ ಮಾಡಲಿಕ್ಕೆ ಶೇಕಡ 40ರಷ್ಟು ಸಹಾಯಧನ ಕೊಡ್ತೀವಿ. ನಿಮಗೆ ಒಂದು ಪೆಟ್ಟಿಗೆ, ಜೇನು ಕುಟುಂಬ, ಸ್ಟಾಂಡು ನಾವು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಎಲ್ಲ 40% ಕೊಡ್ತೀವಿ. ಈಗ ರಾಜ್ಯ ಸರ್ಕಾರದಿಂದ 25% ಕೊಡಲಿಕ್ಕೆ ಶುರು ಮಾಡಿದ್ರು. ಸೊ ನಿಮಗೆ 4,500 ರೂಪಾಯಿ ಅಷ್ಟು ಬೀಳುತ್ತೆ ಒಂದು ಪೆಟ್ಟಿಗೆ, ಕುಟುಂಬ ಮತ್ತು ಸ್ಟಾಂಡಿಗೆ. ಅದಕ್ಕೆ 3,375 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸೊ ನಿಮ್ಮ ಪಾಲ್ ಬಂದ್ಬಿಟ್ಟು 1,270 ರೂಪಾಯಿ ಅಷ್ಟು ನಿಮಗೆ ಜೇನು ಕೃಷಿಗೆ ಸಂಬಂಧಪಟ್ಟ ತುಂಬ ಮಾಹಿತಿ ಇದೆ. ಅದಕ್ಕೆ ನಮಗೆ ಒಂದು ದಿವಸ ಮಾಡ್ಬೋದು. ಅದಕ್ಕೆ ಯಾವ ಥರ ನಾವು ಅದನ್ನು ಒಂದು ಮಾಡೆಲ್ ಆಗಿ ತೋರಿಸಿದ್ರೆ ನಮಗೆಲ್ಲರಿಗೂ ಉಪಕಾರ ಆಗ್ತದೆ ಅಂತ ನಾನು ಅನಿಸಿಕೆ. ಅಂದರೆ ಶಾಸ್ತ್ರೀಯವಾಗಿ ಆಗ್ತದೆ. ಹೌದು, ಒಟ್ಟಾರೆ ಮಾಡಲಿಕ್ಕೆ ಆಗಲ್ಲ. 10 ನಿಮಿಷದಲ್ಲಿ ರೈತರಿಗೆ ಕೂಡ ಅದು ಕೃಷಿ ಮಾಡಬೇಕಾಗಿದ್ರೆ ಅದಕ್ಕೆ ತರಬೇತಿ ಬೇಕು. ಮತ್ತೆ ಈಗ ಹುಲ್ಲು ಕಟ್ಟಿಂಗ್ ಅಂತ ಹೇಳ್ತಾರೆ, ಹುಲ್ಲು ಕಟ್ಟಿಂಗ್ಗೆ ಸಬ್ಸಿಡಿ ಸಿಗುತ್ತೆ. ಹಾಗೆ ಇಷ್ಟು ನಮಗೆ ಜಾಗ ಬೇಕಾ, ಇಷ್ಟೇ ಒಂದು ಕೆಲವು ವ್ಯಕ್ತಿ ಇಷ್ಟೇ ಎಕರೆ ಇದ್ದವರಿಗೆ RTC ಇದ್ರೆ ಅಂತ ಆ ಥರ ಎಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ಆ ಥರ ಏನಾದರೂ ಈಗ ಸರ್ಕಾರದಲ್ಲಿ ಹನಿ ನೀರಾವರಿ ಅಂತ ಹೇಳಿದ್ರೆ, ಹನಿ ನೀರಾವರಿಗೆ ನೀವು ಸಬ್ಸಿಡಿ ಕೊಡಬೇಕಿದ್ರೆ ಎಷ್ಟು ಎಕರೆ ಜಾಗ ಬೇಕು ಅಂತ ಉಂಟು ಅದಕ್ಕೆ? ಅರ್ಧ ಎಕರೆ, ಕನಿಷ್ಠ ಅರ್ಧ ಎಕರೆ ಜಮೀನು ಇರಬೇಕು. ಹೊಸದಾಗಿ ತೋಟ ಮಾಡೋದು ಇರ್ಬೋದು, ಹನಿ ನೀರಾವರಿ ಅಳವಡಿಸಿಕೊಳ್ಳೋದು ಅಥವಾ ಯಾವುದೇ ಯಂತ್ರೋಪಕರಣಗಳ ಖರೀದಿಗೆ ಕನಿಷ್ಠ ಅರ್ಧ ಎಕರೆ ಜಮೀನು ಯಾರು ಅರ್ಜಿದಾರನ ಹೆಸರಿನಲ್ಲಿ ಇರಬೇಕು ಅಂತ ಜಮೀನು ಅದಕ್ಕೆ ಕೊಡ್ತೀವಿ. ಆದರೆ ಜೇನು ಕೃಷಿ ಮಾಡಲಿಕ್ಕೆ ನಿಮಗೆ ಜಮೀನು ಇರಬೇಕಂತಿಲ್ಲ. ಕನಿಷ್ಠ 4 ಪೆಟ್ಟಿಗೆ ಕೊಡ್ತೀವಿ ನಾವು. ಜಮೀನಿಲ್ಲ ಅಂದರೂ 4 ಪೆಟ್ಟಿಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. ಜಾಸ್ತಿ ಪೆಟ್ಟಿಗೆ ಬೇಕಾದ್ರೆ ಜಮೀನಿನ RTC ಕೊಡಬೇಕಾಗುತ್ತೆ, ಯಾಕಂದ್ರೆ ನಿಮಗೆ ಇಲ್ಲಿ ಜಾಗ ಬೇಕಾಗುತ್ತೆ. ಹಾಗೆ ಪೆಟ್ಟಿಗೆಯಲ್ಲಿ ಜೇನು ಪೆಟ್ಟಿಗೆ, ಜೇನು ಕುಟುಂಬ ಮತ್ತು ಸ್ಟಾರ್ಟ್ ಮೂರಕ್ಕೂ ಸೇರಿ ನಿಮಗೆ 4,500 ರೂಪಾಯಿ ಆಗುತ್ತೆ ಒಂದಕ್ಕೆ. 3,000 ಒಂದು ಪೆಟ್ಟಿಗೆ ಕುಟುಂಬದಲ್ಲಿ ಸ್ಟಾರ್ಟ್ 3 ಸೇರಿ ದಿವಸಗಳಲ್ಲಿ ಅದು ಸರ್. ನೀವು ಜೇನು ಪೆಟ್ಟಿಗೆಯನ್ನು ನಾವು ಕೊಡುವಾಗ ನಮಗೆ ಡಿವೈಡ್ ಮಾಡಿ ಕೊಡ್ತೇವೆ. ಅದು ಕೊಟ್ಟ ನಂತರ ನಿಮಗೆ ಜನವರಿ ಫೆಬ್ರವರಿ ಟೈಮಲ್ಲಿ ನಿಮ್ಗೆ ಉತ್ಪಾದನೆ ನೀವು ಇಡುವಂಥ ಜಾಗ ಡಿಪೆಂಡ್ ಆಗುತ್ತೆ. ಅದಕ್ಕೆ ಹೇಳಿದ್ರೆ ಇದ್ರ ಬಗ್ಗೆ ತುಂಬ ಇದೆ. ನೀವು ತೊಗೊಂಡೋಗಿ ಅದಕ್ಕೆ ಏನು ಬೇಕು, ಮುಖ್ಯವಾಗಿ ಮಕರಂದ ಬೇಕಾಗುತ್ತೆ, ಹೂ ಬೇಕು, ಹೌದಲ್ಲ. ಫಸಲು ಬರುವಂಥ ಅಡಿಕೆ ಇರ್ಬೋದು, ನಿಂಬು ಇರ್ಬೋದು, ಗೇರು ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳು, ಬೇರೆ ಬೇರೆ ಹೂವಿನ ಬೆಳೆಗಳು, ಅಲಂಕಾರಿಕ ಮಕರಂದ ತುಪ್ಪ ಉತ್ಪನ್ನ. ನೀವು ಇಡುವಂಥ ಜಾಗದಲ್ಲಿ ಹೇಗಿದೆ ಅಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಪೆಟ್ಟಿಗೆಯಲ್ಲಿ ನಿಮಗೆ 30ರಿಂದ 45 ದಿನದಲ್ಲಿ ಬರ್ಬೋದು. ಇನ್ನೊಂದು ಕೆಲವೊಂದು ಪೆಟ್ಟಿಗೆಯಲ್ಲಿ ಏನಾಗುತ್ತೆ, ಅಲ್ಲಿ ಹೂವಿನ ಸುತ್ತಮುತ್ತದಲ್ಲಿ ದೂರ ಇದೆ ಅಂದ್ಕೊಳ್ಳಿ, ಸಿಗಲಿಲ್ಲ ಅಂದ್ಕೊಳ್ಳಿ, ಅಭಾವ ಕಾಲ ಇತ್ತು ಅಂದ್ಕೊಳ್ಳಿ, ಅವಾಗೇನ 2 ತಿಂಗಳು ಆಗುತ್ತೆ. ಸೊ ಹಾಗೆ ವ್ಯತ್ಯಯ ಆಗುತ್ತೆ ನಾವು ಇಡುವಂಥ ಜಾಗದ ಮೇಲೆ. ಸೊ ಹಾಗಾಗಿ ನಾವು ನೋಡ್ಕೊಳ್ಬೇಕು. 2 ತಿಂಗಳಲ್ಲಿ ಸುಮಾರು ನಾವು ಇಟ್ಟಂದ್ರೆ 2ರಿಂದ 2.5 ತಿಂಗಳು ನಿಮಗೆ ಬರುತ್ತೆ. ಹಾಗೆ ಇದ್ರ ಬಗ್ಗೆ ತರಬೇತಿ ನಾವು ನಿಮಗೆ ಹೇಳ್ತೀವಿ. ನಿಮಗೆ ಹೂ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಅಕಸ್ಮಾತ್ ಅದನ್ನು ಪಾಲು ಮಾಡುವ ಬಗ್ಗೆ ವಿಧಾನ ಇದ್ದಾವೆ. ಮತ್ತು ಮರಿಹುಳ ಮಾಡೋದ್ರ ಬಗ್ಗೆ ವಿಧಾನ ಇದೆ. ಮತ್ತು ರಾಣಿ ಜೇನು ಮಾಡೋ ಬಗ್ಗೆ ವಿಧಾನಗಳಿದ್ದಾವೆ. ಅದನ್ನು ನಾನು 5 ನಿಮಿಷದಲ್ಲಿ ಹೇಳಲಿಕ್ಕೆ ನಿಮಗೆ ಈಗ ನಾವು ಒಟ್ಟರ ಎಲ್ಲ ವಿಷಯಗಳನ್ನು ಕೇಳಿದ್ರೆ ಅಂತ ಹೇಳಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಜಾಸ್ತಿ ವಿಷಯಗಳು. ಈಗ ಒಂದು ವಿಷಯದ ಬಗ್ಗೆ ನಾವು ಸಮಗ್ರವಾದ ಮಾಹಿತಿ ಖಂಡಿತ ಇದು ನಿರಂತರ ಪ್ರಸ್ತುತ ನೀವು ನೋಡ್ತಾ ಇರಬೇಕು. ಒಂದ್ಸರಿ ಜೇನು ಹುಳ ನಿಮ್ಮ ತೋಟದಲ್ಲಿ ಇಟ್ಟಿದ್ದೀರ ಅಂದರೆ ನೀವು ಅದರ ಬಗ್ಗೆ ಆಸಕ್ತಿ ವಹಿಸ್ಕೊಂಡು ಅದನ್ನು ನೋಡ್ತಾ ಇರಬೇಕು, ನೋಡದೇ ಇರಲಿಕ್ಕಾಗಲ್ಲ. ಸೊ ಹಾಗೆ ನೀವೆಲ್ಲ ಆಸಕ್ತಿ ಇದ್ರೆ ನಾವು ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ, ಸರಿನಾ? ಈ ಪ್ರದೇಶ ಸುತ್ತಮುತ್ತಲಿನ ರೈತರು ಒಂದು ತರಬೇತಿ ಕಾರ್ಯಕ್ರಮ ಮಾಡುವ. ನಮ್ಮಲ್ಲಿ ಅವಕಾಶ ಇದೆ, ತರಬೇತಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಖಂಡಿತವಾಗಿ ಮಾಡ್ತೀವಿ, ಅದೊಂದು ಮಾಡಿಕೊಡ್ಬೋದು. ಮತ್ತೆ ಇನ್ನೇನು ಹೇಳಲಿಕ್ಕಿದೆ ಯಾರಾದ್ರೂ? ಸರ್, ಇದು ನಮ್ಮ ಕೋಣಜ ಪ್ರದೇಶ ಅಂದರೆ ಈಗ ಮೊದಲದು ಕೃಷಿಗೆ ಒಳವು ಕೊಟ್ಟ ಒಂದು ಪ್ರದೇಶ. ಈಗ ಏನಾಗಿದೆ ಅಂದರೆ ಇಲ್ಲಿ ವಸತಿಗಳು ಮತ್ತು ಇಲ್ಲಿ ಜನ ನಿಬಿಡಾಗಿ ವಾಣಿಜ್ಯ ಕೇಂದ್ರವಾಗಿ ಬೆಳೆಯುವ ಪ್ರದೇಶ. ನಮಗೆ ಸ್ವಲ್ಪ ತಾರಸಿ ತೋಟದ ಬಗ್ಗೆ ಉತ್ತೇಜನ ಕೊಟ್ಟರೆ ಒಳ್ಳೆಯದಿತ್ತು. ತಾರಸಿ ಆ ರೀತಿ ಏನಾದರೂ ಒಂದು ಮಾಹಿತಿ ತಾವು ಕೊಟ್ಟರೆ ಸಮಂಜಸವಾಗಿ ನಾವು ಕೇಳಿಕೊಡ್ತೇವೆ ಅಷ್ಟೇ. ತಾರಸಿ
ಕಸಿ ತೋಟ ಕೃಷಿ ಅನ್ನೋದು ನಾವು 2 ವರ್ಷದಿಂದ ಕಾರ್ಯಕ್ರಮ ಇತ್ತು ನಮ್ಮ ಇಲಾಖೆಯಲ್ಲಿ ಗಾರ್ಡನಿಂಗ್ ಅಂತ. ಅದರಲ್ಲಿ ನಾವು ಸೀಡ್ ಕಿಟ್ ಕೊಡುವಂಥದ್ದು ಇರ್ಬೋದು, ಕಾಂಪೋಸ್ಟ್ ಕಿಟ್ ಕೊಡುವಂಥ ಇರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ವಿ. ಈ ವರ್ಷದಲ್ಲಿ ನಮ್ಮಲ್ಲಿ ಕಾರ್ಯಕ್ರಮ ಇಲ್ಲ, ಇದನ್ನು ಕಿಟ್ಗೆ ಕೊಡಲಿಕ್ಕೆ ನಾವು ತರಬೇತಿ ಕೊಡ್ತೀವಿ. ಬೇಕಾದ್ರೆ ಆಸಕ್ತಿ ಇರೋದ್ರೆ ಟಾರಸ್ ತೋಟ ಮಾಡಲಿಕ್ಕೆ ಹೌದು. ನೀವು ಮೊದಲಾಗಿ ನಿಮಗೆ ಕೋಕೋಪಿಟ್ ಅಂತ ಸಿಗುತ್ತೆ, ಕಡೆ ಅವರು ಸಿಗುತ್ತೆ ನಿಮಗೆ. ಕೋಕೋಪಿಟ್ ತಂದು ಅದನ್ನು ಅದರಲ್ಲಿ ನೀವು ಬೀಜ ಹಾಕಿದರೆ ನಿಮಗೆ ಶೇಕಡ 95ರಿಂದ 99% ಯಾವುದೇ ಹಾನಿ ಆಗೋದಿಲ್ಲ, ಗಿಡ ಚೆನ್ನಾಗಿ ಬರುತ್ತೆ. ಅದನ್ನು ನೀವು ದೊಡ್ಡ ಪಾಟ್ಗಳಲ್ಲಿ ನೆಟ್ಟರೆ ಗಿಡ ಬರುತ್ತೆ. ನಿಮಗೆ ತರಕಾರಿ ಗಿಡಗಳು ಸುಮಾರು ಟೊಮೆಟೊ, ಬದನೆ, ಗೆಡ್ಡೆ ಇವೆಲ್ಲ ಆದರೆ ನಿಮಗೆ 40ರಿಂದ 45 ದಿನದಲ್ಲಿ ಹೂ ಬಿಡ್ಲಿಕ್ಕೆ ಶುರುವಾಗುತ್ತೆ. 60 ದಿನಗಳಲ್ಲಿ ನಿಮಗೆ ಫಸಲು ಬರುತ್ತೆ. ಟೊಮೆಟೊ ಇರ್ಬೋದು, ಬದನೆ ಇರ್ಬೋದು, ಬೆಂಡೆ ಇರ್ಬೋದು, ಹೀರೆಕಾಯಿ, ಬೆಂಡೆಕಾಯಿ ಈ ಥರದ್ದೆಲ್ಲ ನಿಮಗೆ ಬೇಗ ಬರುತ್ತೆ. 30ರಿಂದ 25ರಿಂದ 35 ದಿನದಲ್ಲಿ ಶುರುವಾಗುತ್ತೆ. ಇದರಲ್ಲಿ ನೀವು ದಾರಸ್ ತೋಟದಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ಕೀಟ ರೋಗದ ಬಾಧೆ ಕಡಿಮೆ ಇರುತ್ತೆ. ಯಾಕಂದರೆ ನಮ್ಮ ಏರಿಯಾ ಕಡಿಮೆ ಇದ್ದಾಗ ನಮಗೆ ರೋಗ ಕೀಟ ಇರೋದಿಲ್ಲ. ನಾವು ಎಕರೆಗಟ್ಟಲೆ ಮಾಡ್ತೀವಿ ಅಂದರೆ ನಮಗೆ ಕೀಟ ಬರುತ್ತೆ ಜಾಸ್ತಿ, ರೋಗ ಬರುತ್ತೆ ಜಾಸ್ತಿ. ಅದಕ್ಕೆ ನಾವು ನಿರ್ವಹಣೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಒಂದು ವೇಳೆ ಬಂದಿದೆ ಯಾವುದರ ರೋಗ ಅನ್ನೋದು ಕೂಡ ಬೇವಿನ ಹಿಂಡಿ ಅಂತ ಸಿಗುತ್ತೆ. ಬೇವಿನ ಹಿಂಡಿ ಇವೆಲ್ಲ ಕೇಳಿದ್ರು, ಬೇವಿನ ಹಿಂಡಿ, ಕೈ ಬೇವಿನ ಹಿಂಡಿ, ಅದನ್ನು ನೀವು ಗಿಡದ ಬುಡದಲ್ಲಿ ಸೇರಿಸಿದ್ರೆ ಆಯಿತು. ಸುಮಾರು 100 ಗ್ರಾಮು ಅಥವಾ 200 ಗ್ರಾಮು ತರಕಾರಿ ಗಿಡಗಳಿಗೆ, ಅದೇ ಅಡಿಕೆ, ತೆಂಗು ಈ ಥರ ಬೆಳೆಗಳಿಗಾದ್ರೆ 2 kg 5 kg ಕೊಡಲಿಕ್ಕೆ ಆಗುತ್ತೆ. ಅಡಿಕೆಗಾದರೆ ನೀವು 1 kg ಇಂದ 2 kg ಬೇವಿನ ಹಿಂಡಿ ಅದೇ ಗೊಬ್ಬರ NPK ಕೊಡ್ತೀವಿ ಅಂತ ಫಲ ಬರುವಂಥ ಅಡಿಕೆ ಕೃಷಿಯಲ್ಲಿ ಕಾಯಿ ಚಿಕ್ಕದಿರೋ ಬೀಳುತ್ತಂದ್ರೆ ನೀವು ಒಂದು ಏನು ಮಾಡಬೇಕಂದ್ರೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಕೊಡ್ತಾನೆ. ನಾವು ಸಾಯಿಲ್ ಟೆಸ್ಟ್ ಮಾಡಿಸಿ ತುಂಬ ಉತ್ತಮ. ಯಾಕಂದರೆ ನಾವು ಪ್ರತಿಯೊಬ್ಬ ಕೃಷಿಕರು 4ರಿಂದ 5 ವರ್ಷಕ್ಕೊಮ್ಮೆ ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸಿ ಅದರಲ್ಲಿ ಭೂಮಿಯಲ್ಲಿ ಏನು ಸತ್ವ ಇದೆ ಅನ್ನೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ಅದರಲ್ಲಿ ನೈಟ್ರೋಜನ್ ಎಷ್ಟು ಪ್ರಮಾಣ ಇದೆ, ಫಾಸ್ಫರಸ್ ಎಷ್ಟು ಪ್ರಮಾಣ ಇದೆ, ಪೊಟ್ಯಾಷಿಯಂ ಪ್ರಮಾಣ ಎಷ್ಟಿದೆ ಅಂತ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಗೊಬ್ಬರಗಳನ್ನ ಕೊಡಬೇಕು. ನಾವು ಏನು ಹೇಳ್ತೀವಿ ಅಂದರೆ, ಒಂದು ಅಡಿಕೆ ಮರಕ್ಕೆ 220 ಗ್ರಾಮಷ್ಟು ಯೂರಿಯಾ, 250 ಗ್ರಾಮಷ್ಟು ಫಾಸ್ಫರಸ್, 250 ಗ್ರಾಮಷ್ಟು ಪೊಟ್ಯಾಷಿಯಂ, ಇದು 1 ವರ್ಷಕ್ಕೆ ನಾವು ಹೇಳೋದು. ಅದೇ ನೀವು ತೆಂಗಿನ ಮರಕ್ಕೆ ಬಂದರೆ ಮಿಕ್ಸ್ ಮಾಡಿ 1 ವರ್ಷಕ್ಕೆ ನಾನು ಹೇಳಿದ್ದೆ 220 ಗ್ರಾಮಷ್ಟು ಯೂರಿಯಾ, 250 ಗ್ರಾಮಷ್ಟು ಫಾಸ್ಫರಸ್, 250 ಗ್ರಾಮಷ್ಟು ಪೊಟ್ಯಾಷಿಯಂ ಕೊಡಿ ಅಂತ ಹೇಳ್ತೀವಿ. ಅದೇ ನೀವು ಅಡಿಕೆ ಮರಕ್ಕೆ ಬಂದರೆ ಅಲ್ಲಿ ನಾವು ನಿಮಗೆ ಹೇಳೋದು 1.5 kg ಅಷ್ಟು ಯೂರಿಯಾ, 2 kg ಅಷ್ಟು ಫಾಸ್ಫರಸ್, 2 kg ಅಷ್ಟು ಪೊಟ್ಯಾಷಿಯಂ ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕು ಅಂತ ನಾವು ಒಮ್ಮೆಲೆ ಕೊಡ್ಬೋದು. ಇಲ್ಲ 2 ಕಂತು 3 ಕಂತುಗಳಲ್ಲಿ ಕೊಡೋದು ಒಳ್ಳೆಯದು. ಸ್ಪ್ಲಿಟ್ ಮಾಡಿದರೆ ಗಿಡ ತಗೊಳ್ಳೋದು ಅಪ್ಟೇಕ್ ಆಗುತ್ತೆ, ಗಿಡ ಚೆನ್ನಾಗಿ ತಗೊಳ್ಳೋದು ಗೊಬ್ಬರವನ್ನು 2ರಿಂದ 3 ಕಂತುಗಳು. ಒಂದು ಮಳೆಗಾಲ ಪ್ರಾರಂಭ ಆಗುತ್ತೆ ಮುಂಚೆ ಮೇ ಅಥವಾ ಜೂನಲ್ಲಿ, ಇನ್ನೊಂದು ನವಂಬರ್ ಅಥವಾ ಡಿಸೆಂಬರ್. ಈ ಟೈಮಲ್ಲಿ ಕೊಡೋದ್ರಿಂದ ಫಸಲು ಚೆನ್ನಾಗಿ ಬರುತ್ತೆ. ನಿಮಗೆ ಕಾಯಿಗಳು ಇರುತ್ತಲ್ಲ ಅದು ಬೀಳೋದಿಲ್ಲ ನಿಮಗೆ. ಜೊತೆಗೆ ಜಿಂಕ್ ಮತ್ತು ಬೋರಾಕ್ಸ್ ಅಂತ ಕೃಷಿ ಇಲಾಖೆಯಲ್ಲಿ ನಿಮಗೆ ಸಬ್ಸಿಡಿ ಕೊಡ್ತಾರೆ, ಅದನ್ನು ಕೂಡ ನೀವು ಹಾಕಬಹುದು. ಇದನ್ನು ಬಿಟ್ಟು ಕೆಲವೆಲ್ಲ ತುಂಬ ಜನ ನೀವು ಗಿಡ ನೆಡ್ತೀವಿ, ಗಿಡ ಸಾಯುತ್ತೆ ಭಾಳಷ್ಟು. ಗಿಡ ನೆಟ್ಟ ಸಾಮಾನ್ಯ ಗಿಡ ಸಾಯೋದು ಕಂಡು ಬರುತ್ತೆ. ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಬೇರೆ ಬೆಳೆ ಇರ್ಬೋದು, ಹೂವಿನ ಗಿಡನೂ ಆಗ್ಬೋದು, ಯಾವ್ದಾರು ಆಗ್ಬೋದು. ಯಾಕಾಗುತ್ತೆ ಅಂದರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತರ್ತೀವಲ್ಲ, ಆ ಮಣ್ಣಿನಲ್ಲಿ ವ್ಯತ್ಯಯ ಬರುತ್ತೆ, ಅಲ್ಲಿ ನಿಮಗೆ ರೋಗ ಹರಡೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಬ್ಯಾವಿಸ್ಟಿನ್ ಅಂತ ಒಂದು ಗೊಬ್ಬರ, ಒಂದು ಕೀಟನಾಶಕ ಬರುತ್ತೆ. ಬ್ಯಾವಿಸ್ಟಿನ್ನ 2 ಗ್ರಾಮ್ ಪರ್ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಹಾಕಿದರೆ ನಿಮಗೆ ಯಾವುದೇ ರೋಗ ಫಂಗಸ್ ರೋಗ ಬರುತ್ತೆ. ಸೊ ಅದು ಫಂಜಿಸೈಡ್ ಆಗಿ ನಿಮಗೆ ಕೆಲಸ ಮಾಡುತ್ತೆ. ಇದನ್ನು ನೀವೆಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಬಳಸ್ಬೋದು. ಅದು ಕೂಡ ನಿಮಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತೆ. ಜಸ್ಟ್ 2 ಗ್ರಾಮ್ ನೀರು ಯಾವುದೇ ಗಿಡ ನೆಡಿ. ಮತ್ತು ಗಿಡ ನೆಡುವಾಗ ಇನ್ನೊಂದು ನೋಡಿ, ಈಗ ಏನಾಗಿದೆ ಅಂದರೆ ಭಾಳಷ್ಟು ನೀವು ತೆಂಗಲಲ್ಲಿ ನೋಡ್ಬೋದು ತುರುವಾಯಿ ಜಾಸ್ತಿ. ತೆಂಗಿನ ಮರ ಇರುತ್ತೆ ನಿಮಗೆ, ಮರ ಸತ್ತೋಗುತ್ತೆ ತುರುವಾಯಿ ಜಾತ್ರೆ ನಿಮಗೆ. ಯಾಕಂಗಾಗುತ್ತೆ ಅಂದರೆ ನಾವು ಸ್ಟಾರ್ಟಿಂಗಿಂದ ಕೇರ್ ಮಾಡಬೇಕು ಜಾಸ್ತಿ. ಯಾವಾಗ ಗಿಡ ನೆಡ್ತೀವಲ್ಲ, ನಾವು ಗುಂಡಿ ತೋಡುವಾಗ ಆ ಗುಂಡಿಯ ಮಣ್ಣು ಇರುತ್ತಲ್ಲ, ಅರ್ಧ ಮಣ್ಣನ್ನು ಮುಚ್ಚಬೇಕು ಅಷ್ಟೇ, ಅರ್ಧ ಮಣ್ಣನ್ನು ವಾಪಸ್ ಮುಚ್ಚಬೇಕು. ಅದರ ನಂತರ ಗಿಡ ನೆಡಬೇಕು. ಗಿಡ ನೆಟ್ಟು ಮತ್ತೆ ಮಣ್ಣನ್ನು ಮುಚ್ಚಬೇಕು ಇನ್ನು ಅರ್ಧ. ಸೊ ಏನಾಗುತ್ತದೆ ಅವಾಗ ನಾವು ಮುಕ್ಕಾದ ಭಾಗವನ್ನು ಗುಂಡಿ ಮುಚ್ಚಿದಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಗುಂಡಿನ ಓಪನ್ ಇಟ್ಟರೆ ಏನಾಗುತ್ತೆ, ಸೂರ್ಯನ ಬಿಸಿಲು ನಮ್ಮ ಬುಡಕ್ಕೆ ಗಿಡದ ಬುಡಕ್ಕೆ ತಾಗೋದಿಲ್ಲ. ಅವಾಗ ನಿಮಗೆ ಗಿಡ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವೆಲ್ಲ ನೋಡಿರ್ಬೋದು, ಒಂದು ಬಿಳಿ ಬಣ್ಣದ ಕಲರ್ ಕೂಡ ಇಷ್ಟು ಬೆಳೆದ ಆ ಹುಳವೇ ನಿಮಗೆ ಕುರುವಾಯಾಗಿ ಮುಂದೆ ದೊಡ್ಡದಾಗಿ ನಿಮ್ಮ ಹುಳನ ಗಿಡವನ್ನು. ಸೊ ಹಾಗಾಗಿ
ಎಲ್ಲ ಭಾಗದಲ್ಲಿ ತುಂಬ ತೋಟಗಳನ್ನ ನೋಡಿದ್ದೀನಿ. ಹಾಗಾಗಿ ನೀವು ಗೊಬ್ಬರ ಹಾಕುವಾಗ ಒಂದು ಕಾನ್ಶಿಯಸ್ ಆಗಿ ನೋಡಬೇಕು ರೈತರು. ನಿಮ್ಮ ಯಾರು ಗೊಬ್ಬರ ಹಾಕ್ತಾರೆ ಲೇಬರ್ ಇರ್ಬೋದು, ಅವ್ರಿಗೆ ಹೇಳಬೇಕು ಆ ಬಿಳಿ ಬಣ್ಣದ ಹುಳ ಏನಾದರೂ ಕಂಡ್ರೆ ಸಾಯಿಸಿ ಅಂತ. ಒಂದು ಎರಡನೇದು, ನೀವು ಬಟ್ಟೆಯಲ್ಲಿ ಸ್ಮೆಲ್ ಬರುತ್ತಲ್ಲ ಬೆಳಿಗ್ಗೆ ನೋಡಿದ್ರಲ್ಲ, ಸೊ ಅದನ್ನು ಇಡಬಹುದು ನಿಮ್ಮ ತೆಂಗಿನ ತೋಟದಲ್ಲಿ. ಮತ್ತೆ ಫೋರೆಟ್ ಅಂತ ನಿಮಗೆ ಒಂದು ಔಷಧ ಸಿಗುತ್ತೆ, ಹರಳಿನ ರೋಗದಲ್ಲಿ ಸಿಗುತ್ತೆ, ಅದನ್ನು ಕೂಡ ತೆಂಗಿನ ತೋಟಗಳಲ್ಲಿ ಇಡಬಹುದು. ಇಡೋದ್ರಿಂದ ನಿರ್ವಹಣೆ ಮಾಡೋದು. ಸೊ ಹಾಗೆ ಮತ್ತೆ ಇನ್ನೇನಾದರೂ ತೋಟಗಾರಿಕೆ ಬಗ್ಗೆ ಮಾಹಿತಿ? ತನ್ನ ಉಸಿರನ್ನು ಕೃಷಿಯ ಮೇಲೆ ಇಟ್ಕೊಂಡಂತಹ ದೇಶದ ಬೆನ್ನೆಲುಬೆ ರೈತ. ನಿಸ್ವಾರ್ಥ ಸೇವೆಯ ಹೃದಯವಂತ, ಬೆಳೆಗೆ ಜನ್ಮ ನೀಡುವ ಜನ್ಮದಾತ, ಶಕ್ತಿ ಯುಕ್ತಿಯಲ್ಲಿ ರಾಮದೂತ, ಭೂಮಿ ತಾಯಿಯ ಪರಮಭಕ್ತ. ಇವನೇ ನಮ್ಮ ನಿಮ್ಮೆಲ್ಲರ ಅನ್ನದಾತ ರೈತ. ಇಂದು ನಾವು JCI ಮಂಗಳ ಗಂಗೋತ್ರಿ ಕೊಣಾಜೆ ಇದರ ವತಿಯಿಂದ ರೈತ ಸ್ನೇಹಿ ರೈತರಿಗೆ ಮಾಹಿತಿ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ JCI ಮಂಗಳ ಗಂಗೋತ್ರಿ ಕೊಣಾಜೆಯ ಕಾರ್ಯದರ್ಶಿಯಾದ ಶ್ರೀಮತಿ ಪ್ರತಿಮಾ ಮೇಡಮ್ ರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. JCI ಮಂಗಳ ಗಂಗೋತ್ರಿಯ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಹರೇಕಳ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. JCI ಮಂಗಳ ಗಂಗೋತ್ರಿ ಕೊಣಾಜೆಯ ಅಧ್ಯಕ್ಷರು ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟೀನ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಮಂಗಳ ಗಂಗೋತ್ರಿ ಕೊಣಾಜೆ ಘಟಕದ ಗೌರವ ಸಲಹೆಗಾರರಾದ ಶ್ರೀಯುತ ರವೀಂದ್ರ ರೈ, ಆನಂದ ಕೆ ಹಸೇಗೋಳಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಬೇರೆ ಈ ಕಾರ್ಯಕ್ರಮವನ್ನು ಈ ದಿನ ನಾನು JCI ಫ್ರಾಂಕಿ ಫ್ರಾನ್ಸಿಸ್ ಕುಟೀನ್ ಜೊತೆಗೆ ಬರ್ತಾ ಇದ್ದೇನೆ. JCI ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. JCI. ಉಪಸ್ಥಿತರಿರುವ ಎಲ್ಲ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕದ ಡ್ಯಾಶಿಂಗ್ ಅಧ್ಯಕ್ಷರಾದ ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟೀನ್ ಅವರು. ಇದು ಶುಭ ದಿನ. JCI ಮಂಗಳ ಗಂಗೋತ್ರಿ ನಾವು ಪ್ರತಿ ಕಾರ್ಯಕ್ರಮ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮಾಹಿತಿ, ಇದು ಸುಂದರ ಕಾರ್ಯಕ್ರಮ ಈ ದಿನ ನಾವು ಈ ಸಭಾಂಗಣದಲ್ಲಿ ಆಯೋಜಿಸಿದ್ದೇವೆ. ಆದಮೇಲೆ JCI ಮಂಗಳ ಗಂಗೋತ್ರಿ ಸ್ಥಾಪನೆಗೊಂಡು ಸುಮಾರು 13 ವರ್ಷ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ JCI ಮಂಗಳ ಗಂಗೋತ್ರಿ ಹಲವು ವರ್ಷಗಳಿಂದ ಉತ್ತಮ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದೆ. ಅದೇ ರೀತಿ ನಮಗೆ ಹಲವಾರು ಮಾರ್ಗದರ್ಶಕರು, ಪ್ರೋತ್ಸಾಹಗಳು, ದಾನಿಗಳು ನಮ್ಮ ಜೊತೆಗೆ ಸದಾ ನಮ್ಮನ್ನು ಕೈ ಜೋಡಿಸಿ ಪ್ರೋತ್ಸಾಹಿಸುತ್ತಾರೆ. ಈ ದಿನ ಈ ಸುಂದರವಾದ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ನಾವು ನಿಮ್ಮ ಮುಂದೆ ಅವರು ಸ್ವಾಗತಿಸಲು ಹಾಜರಿದ್ದೇವೆ. ಆದಮೇಲೆ ಈ ದಿನದ ರೈತ ಸ್ನೇಹಿ ಫಾರ್ಮರ್ಸ್ ವೆಲ್ಫೇರ್ ಸ್ಕೀಮ್ ಸಲ್ಯೂಟ್ ದ ಸೈಲೆಂಟ್ ವರ್ಕರ್ ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ JCIನ ಒಂದು ಕ್ರಿಯಾಶೀಲ, ಅದೇ ರೀತಿ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರು, JCI ಇಂಡಿಯಾ ವಲಯ 15ರ ನಿಕಟಪೂರ್ವ ಅಧ್ಯಕ್ಷರು ಆದಂತಹ JCI HGF ಅನಿಲ್ ಕುಮಾರ್ ಸರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೂ ನೀಡುವ ಮೂಲಕ ನಮ್ಮ ಕಾರ್ಯದರ್ಶಿಯವರು ಅವರಿಗೆ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ತಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರು ಅತಿಥಿಗಳೇ ಬರೆಯುವಂಥ ನಮ್ಮ ಒಂದು ಆಲೋಚನೆ ಇತ್ತು. ಆದರೂ ನಾವು ತುಂಬ ಚಿಂತನೆಯಲ್ಲಿದ್ದೆವು. ಆದ್ದರಿಂದ ಯಾರು ನಮಗೆ ಒಂದು ಸೋಚಿದಂದರೆ ನಮ್ಮ ತ್ಯಾಗಂ ಸರ್, ಅಂದರೆ ಅವರ ಜೊತೆಯಲ್ಲಿ ಒಂದು ಶಿಕ್ಷಕ ಸಂಘದಲ್ಲಿ ಕಾರ್ಯನಿರ್ವಹಿಸಿರುವಂತಹ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘ ಬೆಂಗಳೂರು, ಇದರ ಕಾರ್ಯದರ್ಶಿ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ಲಿಲ್ಲಿ ಬಾಯ್ಸ್ ಮೇಡಮ್ ಇವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು JCI ಜಯಲಕ್ಷ್ಮಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾರೆ. ಈ ದಿನದ ಸಂಪನ್ಮೂಲ ವ್ಯಕ್ತಿ
ತೋಟಗಾರಿಕೆ ಈಗಾಗಲೇ ನಮಗೆ ಕೃಷಿ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿ ಇದರಿಂದ ಕಾರ್ಯಕ್ರಮ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಮಹೇಶ್ ಎನ್, ತೋಟಗಾರಿಕೆ ಕೇಂದ್ರ ಸಹಾಯಕ ತೋಟಗಾರಿಕೆ ಇಲಾಖೆ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ ಗೌರವ ಸಲಹೆಗಾರರಾದಂಥ ರವೀಂದ್ರ ಸರ್. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಸದಾ ಪ್ರೋತ್ಸಾಹಿಸಿ ನಮ್ಮನ್ನು ಹುರಿದುಂಬಿಸುವಂತಹ ನಮ್ಮ ಗೌರವ ಸಲಹೆಗಾರರಾದಂಥ ರವೀಂದ್ರ ಸರ್, ಇವರು ಕೂಡ ನಾನು ಈ ಆತ್ಮೀಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಜೆಸಿಯ ಪೂರ್ವಾಧ್ಯಕ್ಷರಾದಂಥ, ಅದೇ ರೀತಿ ಜೆಸಿ ವಲಯ 15ರ ವಲಯ ಮಂಡಳಿಯ ಸದಸ್ಯರು, ಜೆಸಿ ವಿಘ್ನ ಸಂಯೋಜಕರು ಆದಂಥ ನಮ್ಮವರೇ ನಮ್ಮ ಆತ್ಮೀಯರು, ಭಾಷಾ ಸಾಂಬಾರ್ ಜೆಸಿದ ಭಾಷಾ ಸಾಂಬಾರ್ ತೋಟ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ ಗೌರವ ಸಲಹೆಗಾರರಾದಂತಹ ಆನಂದ್ ಕೆ ಅಸೇಗೌಡಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುವಂಥ ಮಾರ್ಗದರ್ಶಕರು ನಮ್ಮ ಗೌರವ ಸಲಹೆಗಾರ ಆನಂದ್ ಕೆ ನಿವೃತ್ತ ಮುಖ್ಯೋಪಾಧ್ಯಾಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆನಂದ್ ಕೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಥಾಪಕ ಅಧ್ಯಕ್ಷರು, ನಮ್ಮ ಈ ಸಂಘಟನೆಯನ್ನು ಜೆಸಿ ಮಂಗಳಗಂಗೋತ್ರಿ ಹುಟ್ಟಿಸಿ ಬೆಳೆಸಿ ಇಷ್ಟರ ತನಕ ಮುನ್ನಡೆಸ್ತಾ ಇದ್ದಾರೆ. ಸದಾ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿ ಹುರಿದುಂಬಿಸಿ ನಮ್ಮನ್ನು ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಬೇಕಾದ್ರೆ ಅವರ ಪ್ರಾಮುಖ್ಯ ಕಾರಣಕರ್ತರಾಗಿದ್ದಾರೆ. ನಮ್ಮ ಸ್ಥಾಪಕ ಅಧ್ಯಕ್ಷರಾದ ತ್ಯಾಗಂ ಹರೇಕಾಳ, ಇವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೆಸಿ ಮಂಗಳಗಂಗೋತ್ರಿಯ ಕ್ರಿಯಾಶೀಲ ಡ್ಯಾಶಿಂಗ್ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನ ಸೈಲೆಂಟ್ ವರ್ಕರ್ ಜುಲೈ ತಿಂಗಳ ಕೃಷಿ ಸಾಧಕರ ಸನ್ಮಾನವನ್ನು ಸ್ವೀಕರಿಸಿರುವ ಎಲ್ಲ ನಮ್ಮ ಸಾಧಕರಿಗೆ ಎಲ್ಲ ಸುಮಾರು 9 ಜನ ಇದ್ದಾರೆ. ಅದೇ ರೀತಿ ಕಳೆದ ತಿಂಗಳ ಒಬ್ಬರು ನಮ್ಮ ಪೋಸ್ಟ್ ಮ್ಯಾನ್ ಅದು ಬಾಕಿಯಾಗಿದ್ದು, ಅವರ ಒಂದು ಸನ್ಮಾನ ಕೂಡ ಸ್ವೀಕರಿಸಿದ್ದಾರೆ. ಈ ದಿನ ಅವರು ಎಲ್ಲ ನಮ್ಮ ಸನ್ಮಾನ ಸ್ವೀಕರಿಸುವ ಎಲ್ಲ ಸನ್ಮಾನಿತರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಿಫೋರ್ ಚಾನಲ್ ಮಾಧ್ಯಮ ಮಿತ್ರರು, ವಿಜಯವಾಣಿಯ ಸಂಪಾದಕರು, ಅದೇ ರೀತಿ ನಮ್ಮ ಮಾಧ್ಯಮ ದೃಶ್ಯ ಇಲ್ಲಿ ಇರುವಂತಹ ನಮ್ಮ ಎಲ್ಲ ಸದಸ್ಯರನ್ನು, ಜೆಸಿ ಸದಸ್ಯರು, ಜೆಸಿ ತುಕೋಟ್ ಘಟಕದ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನನಗೆ ನಿರಂತರ ಸಂಪರ್ಕ ಇಟ್ಕೊಂಡವರು ಜೆಸಿ ಅನಿಲ್ ಕುಮಾರ್ ಅವರು. ಅವರ ಮಾರ್ಗದರ್ಶನ ನಮ್ಮ ಘಟಕಕ್ಕೆ ಸಂಪೂರ್ಣವಾಗಿದೆ. ಅಂತಹ ಒಬ್ಬ ಆತ್ಮೀಯರು ನಮ್ಮ ಅನಿಲ್ ಕುಮಾರ್ ಅವರೇ, ಹಾಗೂ ನಮ್ಮ ಬಹಳ ನಿಕಟಪೂರ್ವ ಸಹೋದರಿ, ನಿಕಟ ಸಂಬಂಧ ಹೊಂದಿದ ಸಹೋದರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ನಮ್ಮ ಲಿಲಿ ಪಾಯಸ್ ಅವರು. ಸರಕಾರಿ ನೌಕರರ ಸಂಘದಲ್ಲಿ ಜಿಲ್ಲೆಯಲ್ಲಿ ಕ್ರೀಡಾ ಕಾರ್ಯದರ್ಶಿಯಾಗಿ, ದೈಹಿಕ ಶಿಕ್ಷಕರ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ, ತಾಲೂಕಿನ ಗ್ರೇಡ್ 1 ದೈಹಿಕ ಸಂಘದ ಅಧ್ಯಕ್ಷರಾಗಿ, ಮತ್ತೆ ಬೇರೆ ಬೇರೆ ಸಂಘಟನೆಗಳಲ್ಲಿ ತನ್ನ ತೊಡಗಿಸಿಕೊಂಡು, ಅದು ಮಾತ್ರ ಅಲ್ಲದೆ ಎಂಥ ಸಮಾಜಮುಖಿ ಕಾರ್ಯಕ್ರಮ ಇದ್ದರೆ ಎಲ್ಲ ಕಾರ್ಯಕ್ರಮ ತಾನು ತೊಡಗಿಸಿಕೊಳ್ಳುತ್ತಿರುವಂತಹ ಲಿಲಿ ಪಾಯಸ್ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಮಾರ್ಗದರ್ಶಕರು, ಗೌರವ ಸಲಹೆಗಾರರು, ನಮ್ಮೆಲ್ಲರಿಗೂ ಹುರಿದುಂಬಿಸುತ್ತಿರುವಂತಹ ರವೀಂದ್ರ ರೈ ಅವರು ನಮ್ಮ ಮುಖ್ಯ ಗುರುಗಳು, ನಿವೃತ್ತ ಮುಖ್ಯ ಗುರುಗಳು. ಹಾಗೆ ಮತ್ತೊರು ನಿವೃತ್ತ ಮುಖ್ಯ ಗುರುಗಳು ಶ್ರೀ ಆನಂದ ಕೆ ಶೈಗೋಳಿ ಅವರು. ಹಾಗೆ ನಮ್ಮ ಭಾಷ ಸಾಂಬಾರ್ ತೋಟ ಅವರು ನಮ್ಮ ಘಟಕವನ್ನು ಬಹಳ ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿರುವಂತಹ ಭಾಷ ಸಾಂಬಾರ್ ತೋಟ ಅವರೇ, ಹಾಗೂ ಮಹೇಶ್ ಅವರು, ಹಾಗೂ ನಮ್ಮ ಪ್ರತಿಮಾ ಹೆಬ್ಬಾರ್ ಅವರು. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಬಂಧುಗಳೇ, ಕೃಷಿಯಲ್ಲಿ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರುವಂಥ ನಮ್ಮ ನೆಚ್ಚಿನ ಈ ಗ್ರಾಮದ ಎಲ್ಲ ಒಳ್ಳೆಯ ಉತ್ತಮ ಕೃಷಿಕರೇ, ಹಾಗೂ ಅಮಿತಾ ಟೀಚರ್ ಅವರೇ, ಹಾಗೂ ನಮ್ಮ ಪೂರ್ವ ಅಧ್ಯಕ್ಷರು ತುಂಬ ಮಂದಿ ಇದ್ದಾರೆ, ನಮ್ಮ ವಸಂತ ಅವರು ಇದ್ದಾರೆ. ಎಲ್ಲರನ್ನು ಕೂಡ ಗುರುತಿಸಿ ಗೌರವಿಸಿಕೊಂಡು ಬೇರೆ ಸಂಘಟನೆಯ ಅಧ್ಯಕ್ಷರುಗಳು ಒಂದು ಎರಡೇ ಮಾತು, ಜಾಸ್ತಿ ಮಾತಾಡಲಿಕ್ಕಿಲ್ಲ. ಯಾಕೆಂದ್ರೆ ಪ್ರತಿ ಬಾರಿ ಹೇಳುವುದನ್ನೇ ಹೇಳ್ತೇವೆ, ಆದರೆ ಇಲ್ಲಿ ಜನ ಬೇರೆ ಇರ್ತಾರೆ. ಇಲ್ಲಿ ಏನು ಸನ್ಮಾನಕ್ಕೆ ಬಂದವರು ಬೇರೆಯವರು ಇರ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಘಟಕದ ಏನು ಮಾಡ್ತಾ ಇದೆ ಎಂಬುದನ್ನು ನಾವು ತಿಳಿ ಹೇಳಬೇಕಂತದ್ದು ನಮ್ಮ ಕರ್ತವ್ಯ. ಹಾಗಾಗಿ ಒಂದು 2 ಮಾತು. ನಮ್ಮ ಜೆಸಿಐ ಮಂಗಳಗಂಗೋತ್ರಿ ಘಟಕ ಇವತ್ತು ಏನು ಮಾಡ್ತಾ ಇದೆ ಅಂತಂದ್ರೆ, ಇದೊಂದು ಸರ್ವ ಧರ್ಮಗಳ ಸಮನ್ವಯ ಸಾರುವಂತ ಒಂದು ಘಟಕ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ಯಾಕೆಂತಂದ್ರೆ ಎಲ್ಲ ಈ ಒಂದು ಹಸೆಗೋಳಿ ಪರಿಸರದಲ್ಲಿ ಇರ್ಬೋದು, ಉಳ್ಳಾಳ ತನಕ ಎಲ್ಲರನ್ನು ಕೂಡ ಗಮನಕ್ಕೆ ತಗೊಂಡು ತೀರಾ ಬಡತನದವರಾಗಿರ್ಬೋದು, ಅಥವಾ ಶಾಲಾ ಮಕ್ಕಳಿಗಾಗಿರ್ಬೋದು, ಅಥವಾ ಕಾಲೇಜಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಥವಾ ನೊಂದವರಾಗಿರ್ಬೋದು, ಅಥವಾ ಅಸಕ್ತರಾಗಿರ್ಬೋದು, ಅಥವಾ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ನಿರಾಶ್ರಿತರಾಗಿರ್ಬೋದು. ಹೀಗೆ ಈ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ನಮಗೆಲ್ಲ ಗೊತ್ತಿದೆ, ಇಂತಹ ಸಂದರ್ಭದಲ್ಲಿ ನಾವು ಏನಾದರೂ ಒಂದು ಮಾಡಬೇಕು. ಎಲ್ಲರೂ ಸಂತೋಷವಾಗಿರುವಾಗ ನಾವು ಸಂತೋಷ ಪಡುವುದಲ್ಲ, ಯಾರು ನೊಂದಿರ್ತಾರೆ, ಯಾರು ಕಷ್ಟದಲ್ಲಿರ್ತಾರೆ, ಆವಾಗ ನಾವು ಸಂಘಟನೆಯ ಮಹತ್ವವನ್ನು ಇವರಿಗೆ ತೋರ್ಪಡಿಸಬೇಕು, ತಿಳಿಯಪಡಿಸಬೇಕು
ಮಾಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು 15 ತಿಂಗಳ ಕಾಲ ನಡೆದಂಥ ಈ ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಹಲವು ಬಗೆಯ ಕಾರ್ಯಕ್ರಮವನ್ನು ಬಹಳ ಜನಮೆಚ್ಚುವ ರೀತಿಯಲ್ಲಿ ಮಾಡಿಕೊಂಡು ಬಂದಿದೆ. ಅದು ಬಹಳ ಖುಷಿ. ಸುಮಾರು 1.5 ತಿಂಗಳ ಕಾಲ ತೊಕ್ಕೊಟ್ಟಿನಲ್ಲಿ ನಿರಾಶ್ರಿತರಿಗೆ ಊಟ ಕೊಡುವಂಥದ್ದಾಗಲಿ ಅಥವಾ ಈ ಸೆಲ್ಯೂಟ್ ದ ಸೈಲೆಂಟ್ ವರ್ಕರ್ ಎನ್ನುವ ಈ ಶಿಷ್ಟಿಕೆ ಅಡಿಯಲ್ಲಿ ನಾವೇನು ಮಾಡಿದ್ದೇವೆ ಅಂತಂದ್ರೆ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡಿದ್ದೇವೆ. ಆರೋಗ್ಯ ಸಿಬ್ಬಂದಿಗಳಿಗೆ ನಾಟಕಲ್ಲಿ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಕೊರೋನಾ ಮಹಾಮಾರಿಯಲ್ಲಿ ಕೆಲಸ ಮಾಡಿದಂಥ ಆರೋಗ್ಯ ವೈದ್ಯಾಧಿಕಾರಿಗಳಿಗೆ ಸನ್ಮಾನ ಮಾಡಿದ್ದೇವೆ. ಮತ್ತೆ ಈಗಾಗಲೇ ಮೊನ್ನೆ ನಾವು ಪೋಸ್ಟ್ ಮ್ಯಾನ್ಗಳಿಗೆ ಸನ್ಮಾನ ಮಾಡಿದ್ದೇವೆ. ಮತ್ತೊಂದೆರಡು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದೇವೆ. ಹೀಗೆ ನಾಟಕದಲ್ಲಿ ಹೀಗೆ ಎಲ್ಲರನ್ನು ಕೂಡ ಈ ಸೆಲ್ಯೂಟ್ ಸೈಲೆಂಟ್ ವರ್ಕರ್ ಎನ್ನುವ ಶಿಕ್ಷಿಕೆ ಅಡಿಯಲ್ಲಿ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಏನಾಗಲಿ ಇಷ್ಟೆಲ್ಲ ಮಾಡಿದ್ದು ಯಾಕಪ್ಪ ಅಂತಂದ್ರೆ ಈಗ ಎಲ್ಲರಿಗೂ ಹಣ ಉಂಟು ಅಂತೇಳಿ ಮಾಡಿದ್ದಲ್ಲ, ಇದು ಅಂತಹ ಒಂದು ನಿಜವಾಗಿ ಯಾರಿಗೆ ಸಮಾಜದಲ್ಲಿ ಎಷ್ಟೋ ಮಂದಿ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿತಾ ಇರ್ತಾರೆ ಅಂಥವ್ರನ್ನ ಗುರುತಿಸಿ ಗೌರವಿಸುವಂಥದ್ದು. ಎಲ್ಲರಿಗೆ ತುಂಬಾ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದವರನ್ನ ತಂದು ನಾವಿಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುವಂಥದ್ದಕ್ಕಿಂತಲೂ ನಿಜವಾಗಿ ಯಾವುದೇ ಪ್ರಶಸ್ತಿಯನ್ನ ಭಾವಿಸದೆ ಅಪೇಕ್ಷೆ ಪಡದೆ ದುಡಿತಾ ಇರ್ತಾರೆ ಅಂಥವ್ರನ್ನ ಕರೆಸಿರುವಾಗ ನಮಗೆ ನೋಡಿ ಮೊನ್ನೆ ಪೋಸ್ಟ್ ಮ್ಯಾನ್ಗಳನ್ನ ಸನ್ಮಾನ ಮಾಡಿದೆವು. ಅವರಿಗೆ ಒಂದು ಎಷ್ಟು ಖುಷಿ ಅಂತಂದ್ರೆ ಅವ್ರಿಗೆ ವರ್ಕ್ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗೆ ಆಯ್ತು ಅವರಿಗೆ. ಇನ್ನು ಕೂಡ ಹೌದು ನನ್ನನ್ನು ಕೂಡ ಒಬ್ರು ಗುರುತಿಸಿದ್ದಾರೆ ಅಂತೇಳಿ ಬಹಳ ಹೆಮ್ಮೆ ಪಟ್ಟರು, ತುಂಬಾ ಖುಷಿ ಪಟ್ಟರು. ಅವ್ರು ಮಾತಾಡುವ ಕಣ್ಣಿನಲ್ಲಿ ಒಂದು ಸಣ್ಣ ಹನಿ ಬೀಳ್ತಾ ಇತ್ತು. ಅಷ್ಟಾಗ ಅವರು ಹೇಳಿದ್ರು ಮನಬಿಚ್ಚಿ, ಯಾರು ಗುರುತಿಸಿಲ್ಲ, ನಾವು ಒಂದು 20 ವರ್ಷಗಳ ಕಾಲ ನಾವು ಪ್ರತಿಫಲಾಪೇಕ್ಷೆಯಲ್ಲಿ ದುಡಿದೇವೆ ಸಮಯದಲ್ಲಿ. ಆವಾಗ 10 ರೂಪಾಯಿ ಸಂಬಳದಿಂದ ಹಿಡಿದು ಈಗ 15,000 ಸಂಬಳ ಉಂಟು, ಅದರಲ್ಲಿ ಕೂಡ ದುಡಿದೇವೆ. ಆದ್ರೆ ಯಾರು ಸಂಘಟನೆ ಗುರುತಿಸಿಲ್ಲ, ಆದ್ರೆ ನೀವು ಗುರುತಿಸಿ ಗೌರವಿಸಿರಲ್ಲ ಅಂತ ಬಹಳ ಸಂತೋಷ ಪಡ್ತು. ಹಾಗಾಗಿ ಇಂಥವ್ರನ್ನ ನಾವು ಗುರುತಿಸಿ ಗೌರವಿಸುವಂತ ಕೆಲಸವನ್ನು ಕೂಡ JCI ಘಟಕ ಮಾಡ್ತಾ ಇದೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಫ್ರಾನ್ಸಿಸ್ ಗುಡಿನ ಅವರು, ಅವರ ಬಗ್ಗೆ ನಾವೊಂದು ಮಾತು ಹೇಳಲೇಬೇಕಾಗ್ತದೆ. ಅವರ ಒಂದು ಮುಂದಾಳತ್ವ, ಅವರು ಕೇವಲ ನಮ್ಮ JC ಮಾತ್ರ ಅಲ್ಲ, ನಾವು JCಯಲ್ಲಿ ಮಾತ್ರ ನಾವು ಅವರಿಗೆ ಖುಷಿಯಾಗಿದೆ JC, ಯಾಕಂದ್ರೆ ಇದೊಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಇದು ಯಾವುದೇ ಜಾತಿ ಸಂಘಟನೆಯ ರಾಜಕೀಯ ಪಕ್ಷವೋ ಯಾವುದಲ್ಲ, ಇದರಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಹಾಗಾಗಿ ಇದಕ್ಕೆ ಏನಾದ್ರೂ ಇದರಲ್ಲಿ ಸೇರಿದ್ರೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡಿದಾಗೆ ಆಗ್ತದೆ ಎನ್ನುವ ಹಿತದೃಷ್ಟಿಯಿಂದ ಅವರು JC ಸಂಸ್ಥೆಗೆ ಸೇರಿದ್ದು ಮಾತ್ರ ಅಲ್ಲದೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆದರು. ಅವ್ರು ಹೇಳ್ತಾರೆ, ನಾನು ಒಂದು ಒಳ್ಳೆ ರೀತಿಯಲ್ಲಿ ಸ್ಪೀಚ್ ಮಾಡಬೇಕಾದ್ರೆ ನನಗೆ JC ಕಾರಣ, ನಾನು ಒಂದು ಸಿಸ್ಟಮ್ಯಾಟಿಕ್ ಯಾವ ರೀತಿ ಕಲಿಬೇಕು ಅಂದ್ರೆ ನನಗೆ JC ಕಾರಣ ಅಂತ. ಅಂದ್ರೆ ಒಂದು ವರ್ಣಾಕ್ಷರ ಕಲಿತದ್ದು ಕೂಡ JC, ಅದು ಗುರು ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅಂತ ಒಂದು JC ಘಟಕ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡ್ತಾ ಹೇಳಿದ್ರೆ ಅದು ನಮ್ಮ JC ಫ್ರಾನ್ಸಿಸ್ ಕುಟಿನ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಘಟಕವನ್ನು ಮುನ್ನಡೆಸ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಒಳ್ಳೆಯ ಪ್ರಶಸ್ತಿ ಕೂಡ ನಮಗೆ ಸಿಗ್ತದೆ ಅಂತೇಳಿ ಬಾಯಿ ಬಿಟ್ಟೆಲ್ಲ ಕೆಲವರು ಮಾತಾಡಿದ್ದಾರೆ. ಏನಾಗಲಿ ನಮ್ಮ ಈ ಒಂದು ವರ್ಕ್ ಅನ್ನು ನೋಡಿ ಒಂದು ಒಳ್ಳೆ ಪ್ರಶಸ್ತಿಗಳು ತನ್ನ ಅನಿಸ್ಕೊಂಡು ಬರ್ತದೆ. ಇಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ಫ್ರಾಂಕಿ ಅವರಿಗೆ, ಅದಕ್ಕೆ ಡ್ಯಾಶಿಂಗ್ ಕಾರ್ಯದರ್ಶಿಗಳು ಪ್ರತಿಮಾ ಹೆಬ್ಬಾರ್ ಒಬ್ಬರು ಟೀಚರು, ತುಂಬಾ ಮಂದಿ ಟೀಚರ್ಸ್ನವರೇ ಈ ಘಟಕದಲ್ಲಿದ್ದಾರೆ. ವಿಶೇಷವಾಗಿ ಜಯಲಕ್ಷ್ಮಿ ಆಗಿರ್ಬೋದು, ಬಾಬು ಸರ್ ಆಗಿರ್ಬೋದು, ಹಿರಿಯರು ತುಂಬಾ ಮಂದಿ ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಾವು ಸೇರಿಕೊಳ್ಬೇಕು ಅಂತೇಳಿಕೊಂಡು ಸೇರಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಘಟಕವನ್ನು ಬೆಳೆಸ್ತಾರೆ, ಅವರು ಬೆಳೆಯುತ್ತಾರೆ. ಇಂಥ ಒಂದು ಘಟಕ ಇವತ್ತು ಕೃಷಿಕರನ್ನ ಆಯ್ಕೆ ಮಾಡುವ ಕೂಡ ತುಂಬಾ ಮಂದಿ ಇದ್ದಾರೆ. ಇವತ್ತು ತುಂಬಾ ಮಂದಿಯನ್ನು ಗೌರವಿಸಲಿಕ್ಕೆ ಆಗುದಿಲ್ಲ, ನಮಗೆ ಎಷ್ಟು ಆಗ್ತದೆ ಬಜೆಟ್ ಉಂಟು ಅದಕ್ಕೆ ತಕ್ಕಾಗಿ ನಾವು ಗುರುತಿಸ್ತೇವೆ. ಆದ್ರೂ ಕೂಡ ಹರೆಕಾಲದಿಂದ ಮಾವಳ ಪೂಜ್ಯರಾಗಿರ್ಬೋದು, ಈ ಕಡೆ ರಾಮಕೃಷ್ಣ ನಮ್ಮ ಸನಿಲ್ ಅವರಾಗಿರ್ಬೋದು, ಆ ಕಡೆ ಮುಡಿಪುಯಿಂದ ಈ ಕಡೆ ಮುಡಿಪು, ಆ ಕಡೆ ಕುಪ್ಪಳದವರೆಗೆ, ಹೀಗೆ ಒಂದು ಅಲ್ಲಲ್ಲಿ ಎಲ್ಲ ಒಂದೇ ಕಡೆ ಹೋಗದೆ ಹಂಚಿಕೊಂಡು ನಿಜವಾಗಿ ಕಷ್ಟಪಡುವಂತ ಕೃಷಿಕರು. ಕಷ್ಟದಲ್ಲಿ ಕೃಷಿಕರು ಅಂತ ಹೇಳುವಾಗ ಕೃಷಿಕರಲ್ಲಿ ದೊಡ್ಡ ಸಂಪನ್ಮೂಲವನ್ನು ಇಟ್ಕೊಂಡವರು ಯಾರು ನಮ್ಮ ಊರಲ್ಲಿ ಇಲ್ಲ, ನಾವು ನೋಡಿದ ಮಟ್ಟಿಗೆ. ಅದರಲ್ಲಿ ದೊಡ್ಡ ಸಾಧನೆ ಅಂದ್ರೆ ಅವರಿಗೆ ಮಾಡ್ಲಿಕ್ಕೆ ಮೂಲ ಬಂಡವಾಳ ಇರುವುದಿಲ್ಲ. ಪಾಪ ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ. ಅವರಿಗೆ ಅಷ್ಟೇ 24 hours ದುಡಿದವರು ಇದ್ದಾರೆ. ನಮ್ಮ ರಾಮಕೃಷ್ಣ ನೋಡಿದ್ರೆ ನಾವು ಪರಂಡೆಯಲ್ಲಿ ನಾವು ಪ್ರತಿ ವರ್ಷ ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡುವಾಗ ಅವ್ರು ಪಡುವ ವೇದನೆ ಕಷ್ಟವನ್ನು ನಾನು ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ಅಂತ ಕೃಷಿಕರನ್ನು ಇವತ್ತು ಸನ್ಮಾನಿಸುವಂತ ಒಂದು ವೇದಿಕೆಯಲ್ಲಿ ನಾವಿದ್ದೇವೆ. ನಿಮ್ಮೆಲ್ಲರನ್ನು ಕೂಡ, ಎಲ್ಲರ ಹೆಸರು ಹೇಳಲಿಕ್ಕೆ ಆಗುವುದಿಲ್ಲ, ಅವರ ಬಗ್ಗೆ ನಾವು ಓದಿ ಹೇಳಲಿಕ್ಕಿದ್ದೇವೆ. ನಿಮ್ಮೆಲ್ಲರನ್ನು ಕೂಡ ನಮ್ಮ ಘಟಕದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತೇನೆ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಕರ್ಮವೇ ಇಹಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳವನೇ ಭೋಗಿ. ಈ ರೀತಿ ಕುವೆಂಪುರವರು ತನ್ನ ಹಾಡಿನಲ್ಲಿ ಹೇಳಿದ್ದಾರೆ. ನಮ್ಮೆಲ್ಲರ ಉಸಿರು ನಿಂತಿರುವುದು ಹಸಿರಿನಲ್ಲಿ. ಆ ಹಸಿರು ನಿಂತಿರುವುದೆಲ್ಲಿ ಅಂದರೆ ಕೃಷಿಯಲ್ಲಿ. ಕೃಷಿ ಇನ್ನಷ್ಟು ಹಸಿರಾಗಿ ಉನ್ನತೋನ್ನತವಾಗಿ ಬೆಳೆಯಲಿ ಅಂತ ಹೇಳುವ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಕಲ್ಪವೃಕ್ಷ ಎಲ್ಲರಿಗೂ ಗೊತ್ತಿರುವಂಥದ್ದು. ಕಲ್ಪವೃಕ್ಷದ ಪ್ರತಿ ಒಂದು ಭಾಗ ಕೂಡ ಅದರ ಉಪಯೋಗ. ಆ ಕಲ್ಪವೃಕ್ಷಕ್ಕೆ ನೀರನ್ನು ಕಲ್ಪವೃಕ್ಷ ಮತ್ತೆ ಹೂವಿನ ಗಿಡ, ಇದಕ್ಕೆ
ಮಂಗಳ ಗಂಗೋತ್ರಿ ನಾನು ಸಾಧಾರಣ 2004 ಈ ಘಟಕಕ್ಕೆ ಭಾರಿ ಹತ್ತಿರದವನು. ರವೀಂದ್ರ ಮಾಸ್ಟರ್ ಎಲ್ಲ ಕಾರ್ಯಕ್ರಮ ಇರುವಾಗ ನಾವು ಬರ್ತಾ ಇದ್ದೆ. ಅದ ನಂತರ ಆ ಘಟಕವನ್ನು ಸ್ವಲ್ಪ ಏನೋ ಒಂದು 2 ವರ್ಷಗಳ ಕಾಲ ನಿಂತು ಹೋಗಿ ಪುನಃ ಅದನ್ನು ನಮ್ಮ ತ್ಯಾಗಂ ಸರ್ ಅವರು ಮುನ್ನಡೆಸಿಕೊಂಡು ಬಂದು ಈಗ ಒಂದು ವಲಯದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಈ ವರ್ಷ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಬಂದಿರೋ ನಮ್ಮ ಈ ವರ್ಷ ನ್ಯಾಷನಲ್ ಅಧ್ಯಕ್ಷ JC ಫ್ರಾಂಕ್ಲಿನ್ ಫ್ರಾನ್ಸಿಸ್ ಕುಡಿನ್ ಅವರ ಹೆಸರು ನೀವು ಮಿಕ್ಸ್ ಅಲ್ಲ, ನಾನು ಸಹ ಡೈಲಿ ಪೇಪರ್ ನೋಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಒಂದು ಕೊರೋನಾ ಮಹಾಮಾರಿ ಟೈಮಲ್ಲಿ ಇಡೀ ತೊಕ್ಕೋಟು ಪ್ರದೇಶದಲ್ಲಿ ಬಹಳಷ್ಟು ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಒಂದು ವಲಯಕ್ಕೆ ಒಂದು ಮಾದರಿಯಾಗಿ ಇರೋ ಘಟಕ ಅಂತ ಹೇಳಿದ್ರೆ ಮಂಗಳ ಗಂಗೋತ್ರಿ ಘಟಕ, ಅದರ ಅಧ್ಯಕ್ಷ. ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಪುನಃ ಅವರು ಹೇಳಿದಾಗ ನಾನು ಇವತ್ತೊಂದು ಬೇರೆ ಕಾರ್ಯಕ್ರಮ ಇದ್ದರೂ ಕೂಡ ಅವರು ಮಾಡಿದ ಈ ಕಾರ್ಯಕ್ರಮ ಎಲ್ಲರಿಗೆ ಸೇರ್ತಾ ಇದ್ದೀನಿ. ನಾನು ಸಹ ಈ ಒಂದು ಕಾರ್ಯಕ್ಕೆ ಭಾಗಿಯಾಗಲಿ ಅಂತೇಳಿ ನಾನು ಬರ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರು 2ನೇ ವರ್ಷ, ಫಸ್ಟ್ ವರ್ಷ ಅವರು ಅಧ್ಯಕ್ಷ ಆದ ಕೊರೋನಾ ಬಂದಾಗ ಸ್ವಲ್ಪ ಕಷ್ಟದಲ್ಲಿ ಆಗ ಹೊರಗೆ ಹೋಗಿ ಹೆದರಿಕೆ ಆಗ್ತಿತ್ತು. ಅದನ್ನು ಇಲ್ಲ ನಾನು ಮಾಡಲಿಲ್ಲ, ಹೋದ ವರ್ಷ ಕೆಲಸ ಹೆಚ್ಚು, ಈ ವರ್ಷ ಮಾಡಿ ತೀರ್ಥ ಅಂತ ಹೇಳಿ ಪುನಃ ಹಠದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವರಿಗೆ ಪುನಃ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಕಾರ್ಯಕ್ರಮ ರೈತರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ರೈತರಂತ ಹೇಳಿ ನಮ್ಮ ಬೆನ್ನೆಲುಬು. ಎಲ್ಲರೂ ಹೇಳ್ತಾರೆ ಈ ಒಂದು ಎಲ್ಲ ಬಿಲ್ಡಿಂಗ್ ಬರಲಿಕ್ಕೆ ಇರುವಾಗ ಜಾಗ ಎಲ್ಲ ಮಾರಿ ಹೋಗ್ತಾ ಇದ್ದಾರೆ. ಬಟ್ ಈಗಿನ ಮೊನ್ನೆ ಕೊರೋನಾ ಟೈಮಲ್ಲಿ ಆಕ್ಸಿಜನ್ನಿಗೆ ಬೇಕಾದರೆ ರೈತರು ನಮ್ಮ ಅಡಿಗೆ ಇದು ಮಾಡಲಿಲ್ಲದ್ರೆ ಗಿಡ ಬೆಳೆಸಿದ್ರೆ ಮರ ಏನು ಮಾಡಲಿದ್ರೆ ನಮಗೆ ಆಕ್ಸಿಜನ್ನೇ ಇಲ್ಲ. ಅದಕ್ಕೆ ನಾವು ಯಾವಾಗ ಎಲ್ಲ ಕಡೆ ಹೋದಾಗ ನಾವು ಮೇನ್ ಥಿಂಗ್ ಎನ್ವೈರ್ಮೆಂಟಲ್ ಬಗ್ಗೆ ನಾನು ಮಾತಾಡೋದಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಈ ಎನ್ವೈರ್ಮೆಂಟಲ್ ಯಾರು ಅದು ನಾಶ ಮಾಡ್ತಾರ, ಅದು ಪೊಲಿಟಿಕಲ್ ಆಗಿರ್ಬೋದು, ಅದು ತಮ್ಮ ಗೇನಿಗೆ ಅದು ಸೆಕೆಂಡ್ರಿ. ನಾನು ಅದಕ್ಕಿಂತ ಹೇಳಲಿಕ್ಕೆ ಹೋಗೋದಿಲ್ಲ. ದಟ್ ಡಿಪೆಂಡ್ಸ್ ಆನ್ ದ ಜನಗಳ ಬಗ್ಗೆ ಅವ್ರು ಹೇಗೆ ಥಿಂಕ್ ಮಾಡ್ತಾರೆ. ಬಟ್ ಏನಿದ್ರು ಕೂಡ ಇವತ್ತು ನೀವು ACI ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು UNSD ಪ್ರೋಗ್ರಾಮ್ ಸಹ ಬರ್ತದೆ. ಆ ಕಾರ್ಯಕ್ರಮ ಮಾಡ್ತಾ ಇರೋ ಪ್ರೋಗ್ರಾಮ್ ಯಶಸ್ವಿಯಾಗಿ ಇವತ್ತು ಸನ್ಮಾನ ತಗೊಳ್ಳಿರುವ ಎಲ್ಲ ಸ್ನೇಹಿತರಿಗೆ ಅಭಿನಂದಿಸ್ತಾ, ಮತ್ತು ಪೋಸ್ಟ್ ಮ್ಯಾನ್ ಅವರಿಗೆ ಸಹ ಮಾಡಿದ್ದಾರೆ, ಎಲ್ಲರಿಗೆ ಅಭಿನಂದಿಸ್ತಾ ಇನ್ನಷ್ಟು ನೀವು ಈ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿ ಅಂತ ಹೇಳ್ತಾ ಇವತ್ತು ನಮ್ಮನ್ನು ಕರೆಸಿ ಒಂದೆರಡು ಮಾತುಗಳ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಪ್ರತ್ಯೇಕವಾಗಿ ಪುನಃ ನಮ್ಮ ಅಧ್ಯಕ್ಷರಿಗೆ ಈ ವರ್ಷ ಮಿಡ್ಕಾನ್ ಬರ್ತಾ ಇದೆ ನಾನು ಫಸ್ಟಿಗೆ, ಹಾಗೂ ಸೋನ್ಕಾನಲ್ಲಿ ಹಾಗೂ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರು ಅತ್ಯುತ್ತಮ ಅಧ್ಯಕ್ಷ ಆಗಿ ಮೂಡಿ ಬರಲಿ ಅಂತ ಆಶಿಸ್ತಾ ನಾನು ಮಾತಾಡ್ತೀನಿ. ಹಿತವಾದ ಮುಂಗಾರು ಮಳೆ ಬರಲು ಕೊಡುವುದು ಬಂಗಾರದ ಬೆಳೆ, ರೈತನ ಮೊಗದಲ್ಲಿ ಮೂಡುವುದು ಸಂತಸದ ಕಳೆ. ಅದೇ ರೀತಿ ದೇಶದ ಬೆನ್ನೆಲುಬು ರೈತ. ಈ ರೈತರ ಕಷ್ಟ ಏನು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕಾಯಕ ಯೋಗಿಯಾಗಿ ಅವರು ಮಾಡುವ ಕರ್ತವ್ಯ, ಅವ್ರು ಮಾಡುವ ಕೆಲಸದಿಂದ ನಾವು ಇವತ್ತು ಒಂದು ಹೊತ್ತಿನ ಊಟ ಖಂಡಿತವಾಗಿಯೂ ಸಂತೃಪ್ತಿಯಿಂದ ಊಟ ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ರೈತ. ಈ ರೈತರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈಗ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ರಾಮಕೃಷ್ಣ ಸನಿಲ್, ಕಮಲಾಕ್ಷ ಶೆಟ್ಟಿಗಾರ್ ಇವರು ಮುಂದಿಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಧೂಮಪ್ಪ ಪೂಜಾರಿ ಮತ್ತು ಶ್ರೀಮತಿ ಭವಾನಿ ಸನಿಲ್ ಇವರ 6ನೇ ಮಕ್ಕಳಲ್ಲಿ 4ನೇವರಾದ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು UBMG ಹಿರಿಯ ಪ್ರಾಥಮಿಕ ಶಾಲೆ ಬರಂಡೆ ಇಲ್ಲಿ ಕಲಿತಿರ್ತಾರೆ. ಪ್ರೌಢ ಶಿಕ್ಷಣವನ್ನು ಮರೆಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಇಲ್ಲಿ ಪಡೆದಿರ್ತಾರೆ. ಪರಿಶ್ರಮ ಇದ್ದರೆ ಹೆಚ್ಚು ನಿರೀಕ್ಷೆಗೂ ಮೀರಿ ಫಲವುಂಟು ಎನ್ನುವ ಮಾತಿನಂತೆ ಅವರು ಕೃಷಿಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಸ್ವಂತ ಪರಿಶ್ರಮದಿಂದ ಸಫಲತೆಯನ್ನು ಕಂಡುಕೊಂಡವರು. ಕಳೆದ 20 ವರ್ಷಗಳಿಂದ ಕೃಷಿಯನ್ನೇ ನಂಬಿ ಬದುಕುವ ಇವರು ವಿನೂತನವಾದ ಹಲವಾರು ಪದ್ಧತಿಗಳನ್ನು ಕೊಣಾಜೆ ಪರಿಸರಕ್ಕೆ ಪರಿಚಯಿಸಿದವರು. ಶ್ರೀ ಪದ್ಧತಿ ಕೃಷಿಯನ್ನು ಪ್ರಥಮ ಬಾರಿಗೆ ಕೊಣಾಜೆಯಲ್ಲಿ ನಾಟಿ ಮಾಡಿ ಧರ್ಮಸ್ಥಳ ಧರ್ಮಾಧಿಕಾರಿಯಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಪ್ರಶಸ್ತಿಯನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ. ಕೃಷಿಯಲ್ಲಿ ಆಧುನಿಕತೆಯನ್ನು ಕೊಣಾಜೆಯ ಎಲ್ಲ ಪರಿಸರಕ್ಕೂ ಪರಿಚಯಿಸಿ ಅವರು ಕೃಷಿಯಲ್ಲಿ ಉತ್ತಮ ಸಾಧಕರಾಗಿ ಇದರ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ತೆರಳಿ ಕೃಷಿಕರಿಗೆ ತರಬೇತಿಯನ್ನು ನೀಡಿರುತ್ತಾರೆ. ಅದರಲ್ಲಿ ಅವರು ಯಶಸ್ವಿಯನ್ನು ಕಂಡಿರುತ್ತಾರೆ. ಕೃಷಿಯಲ್ಲಿ ವಿಭಿನ್ನತೆಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವುದು ಹಾಗೂ
ಇದೀಗ ಯಾಂತ್ರಿಕತ ನಾಟಿಯ ಬಗ್ಗೆ ಮಾಹಿತಿ ಪಡೆದು ಎಲ್ಲ ಕೃಷಿಕರಿಗೂ ಇದರ ಬಗ್ಗೆ ತಿಳಿಸುವ ಮತ್ತು ತಾವು ಕೂಡ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೃಷಿಯಲ್ಲಿ ಉತ್ತಮ ಪ್ರಗತಿಯನ್ನು ಅವರು ಕಂಡುಕೊಂಡಿದ್ದಾರೆ. ಪರಂಡೆ ಕೃಷಿ ಆಸಕ್ತರ ಒಕ್ಕೂಟ ಇದರ ಅಧ್ಯಕ್ಷರಾಗಿ, ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಪ್ರಬಂಧಕರಾಗಿ, ಹಸೇಗೋಳಿ ಒಕ್ಕೂಟದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಾರೆ. ಹೀಗೆ ಹಲವಾರು ಸಾಮಾಜಿಕ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ ಪ್ರತಿಭೆಯನ್ನು ಗುರುತಿಸಿ JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಇಂದು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಎನ್ನುವ ಪುರಸ್ಕಾರವನ್ನು ನೀಡಿ ಅವರನ್ನು ಅಭಿನಂದಿಸುತ್ತಾ ಇದೆ. ಕೃಷಿಯಲ್ಲಿ ಮಗದಷ್ಟು ಸಾಧನೆಯನ್ನು ಕಾಣಲು ಭಗವಂತನು ಅನುಗ್ರಹಿಸಲಿ ಎಂದು ನಾವೆಲ್ಲ ಹೃದಯಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಮಂಗಳ ಗಂಗೋತ್ರಿ ಕೊಣಾಜೆ ಪ್ರಾಂತ್ಯ F ವಲಯ 15 ದಿನಾಂಕ 29/7/2021 ಹಸೇಗೋಳಿಯ ಕಾಜವ ಸಭಾಂಗಣದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಶ್ರೀ ಮಹಾಬಲ ಪೂಂಜ ಇವರಿಗೆ ಸಮರ್ಪಿಸಿದ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ. ಸಾಧಕರೇ, ಕೃಷಿಯಲ್ಲಿ ಖುಷಿ ಇದೆ, ರೈತ ಕೃಷಿಯಿಂದ ಋಷಿಯಾಗಿ ಮಹರ್ಷಿ ಎಂದೆನಿಸಿಕೊಳ್ಳುವ ಎನ್ನುವ ಅರ್ಥಗರ್ಭಿತ ಸೂಕ್ತಿಯಂತೆ ಕೃಷಿಯನ್ನು, ಮಣ್ಣನ್ನು ಮಕ್ಕಳಂತೆ ಪ್ರೀತಿಸಿದರೆ ನಾವು ಖುಷಿಯಿಂದ ಬಾಳಬಹುದು ಮತ್ತು ಅದರಿಂದ ಉತ್ತಮ ಇಳುವರಿಯನ್ನು ಪಡೆದು ಸಂತೋಷದಿಂದ ಜೀವಿಸಬಹುದು ಎಂಬುದಕ್ಕೆ ತಾವುಗಳು ಸಾಕ್ಷಿ. ಅರೇಕಳ ಗ್ರಾಮದ ಕೊಳ್ಕೆ ಎಂಬಲ್ಲಿ ಸುಮಾರು ಎಕರೆ ಪ್ರದೇಶದಲ್ಲಿ ಭತ್ತದ ಕೃಷಿಯನ್ನು, ಅಡಿಕೆಯನ್ನು, ಮಲ್ಲಿಗೆಯನ್ನು ಬೆಳೆಯುತ್ತಿದ್ದೀರಿ. ಇದರಲ್ಲಿ ಉತ್ತಮ ಪ್ರಗತಿಯನ್ನು ಕಂಡುಕೊಂಡಿರುವಿರಿ. ಕೃಷಿಯೇ ಮೂಲ ಆಧಾರವೆಂದು ನಂಬಿಕೊಂಡು ಕಾಲಕ್ಕೆ ತಕ್ಕಂತೆ ಮಿಶ್ರ ಬೇಸಾಯವನ್ನು ಮಾಡುತ್ತಾ ಪ್ರತಿ ವರ್ಷ ಯಾವುದೇ ಸಂಕಷ್ಟಗಳು ಎದುರಾದರೂ ಕೃಷಿಯನ್ನು ಬಿಡದೆ ಸಂಪೂರ್ಣವಾಗಿ ಅದರಲ್ಲಿ ಒಲವನ್ನು ತೋರಿಸಿ ಛಲದೊಂದಿಗೆ ಯಶಸ್ಸನ್ನು ಕಂಡುಕೊಂಡಿರುವಿರಿ. ನಿಮ್ಮ ಅವಿರತ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ ಇವುಗಳಿಗೆ ಸ್ಫೂರ್ತಿ ಎಂಬಂತೆ ಇಂದು JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು. ಮುಂದೆಯೂ ಕೃಷಿಯಲ್ಲಿ ಉತ್ತಮ ಸಾಧನೆಯನ್ನು ತೋರಲು ಭಗವಂತ ತಮಗೆ ಆಯುರಾರೋಗ್ಯ, ಸುಖ ಸಂಪತ್ತು ದಯಪಾಲಿಸಲಿ ಎಂದು ಹೃದಯ ಸ್ಪರ್ಶಿಯಾಗಿ ಹಾರೈಸುತ್ತಿದ್ದೇನೆ. ಅವರಿಗೆ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಸಾಧಕರೇ, ಯಾರು ಎಷ್ಟು ಶ್ರೀಮಂತರಾದರೂ ರೈತ ಬೆಳೆದ ಆಹಾರವನ್ನೇ ತಿನ್ನಬೇಕು. ಅನ್ನ ನೀಡುವ ರೈತ ದೇವರಿಗೆ ಸಮ ಎನ್ನುವ ಉಕ್ತಿಯಂತೆ ತಾವು ಅತ್ಯುತ್ತಮ ಕೃಷಿಕರಾಗಿ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನು ಕಾಣಬೇಕು ಹಾಗೂ ಅವುಗಳನ್ನು ಸಮಾಜಕ್ಕೆ ಹಂಚಬೇಕು ಎನ್ನುವ ಧ್ಯೇಯದೊಂದಿಗೆ ಜೀವಿಸುವವರು ತಾವು. ಧಾರ್ಮಿಕ ಸಾಮರಸ್ಯ ಸಾರುವ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡ ತಾವು ಕಳೆದ 15 ವರ್ಷಗಳಿಂದ ಚೌತಿ ಹಬ್ಬಕ್ಕೆ ಉಚಿತವಾಗಿ ಭತ್ತದ ತೆನೆಯನ್ನು ನೀಡುವ ಕಾರ್ಯವನ್ನು ಮಾಡುತ್ತಿದ್ದೀರಿ. ವಿಶೇಷ ಎಂದರೆ ಕ್ರೈಸ್ತರ ತೆನೆ ಹಬ್ಬಕ್ಕೆಂದು ಭತ್ತದ ಕೃಷಿ ಮಾಡಿ ಇದರ ತೆನೆಯನ್ನು ಜಿಲ್ಲೆಯ ಬಹುತೇಕ ಚರ್ಚ್ಗಳಿಗೆ ನೀಡುತ್ತಾ ಬರುತ್ತಿರುವುದು ಕೂಡ ಅತ್ಯುತ್ತಮ ಸೇವಾ ಕಾರ್ಯವೂ ಹೌದು. ಅದರೊಂದಿಗೆ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಕ್ರೀಡಾ ಕ್ಷೇತ್ರದಲ್ಲೂ ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಬರುತ್ತಿರುವುದು ತಮ್ಮ ಬಹುಮುಖ ಪ್ರತಿಭೆ ಕೈಗನ್ನಡಿಯಾಗಿದೆ. ತಮ್ಮ ಧರ್ಮಪತ್ನಿಯವರು ಶ್ರೀಮತಿ ಫ್ರೀಡಾ ಡಿಸೋಜರವರು ಸಹ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದು ಕಾಮಳ ರೋಗಕ್ಕೆ ಉಚಿತವಾಗಿ ಮದ್ದನ್ನು ನೀಡುತ್ತಾ ಬರುತ್ತಿರುವುದು ಕೂಡ ಪ್ರಶಂಸನೀಯ. ಇಂತಹ ಅದ್ಭುತ ಸಾಧನೆಗಾಗಿ JCI ಮಂಗಳಗಂಗೋತ್ರಿ ಘಟಕವು ದ ಸೆಲ್ಯೂಟ್ ಟು ದಿ ಸೈಲೆಂಟ್ ವರ್ಕರ್ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಅಭಿನಂದನೆ.
ರಹಸ್ಯವಾಗಿರಲಿ, ಬೆಳೆದ ಫಲ ಮಾತ್ರ ಜನರಿಗೆ ಕಾಣಿಸಲಿ ಎನ್ನುವ ಧ್ಯೇಯದಂತೆ ಜೀವನ ಸಾಗಿಸುತ್ತಿರುವ ತಾವು ಅತ್ಯುತ್ತಮ ಪ್ರಗತಿಪರ ಕೃಷಿಕರು. ಕೃಷಿಯಲ್ಲಿ ಆಳವಾದ ಜ್ಞಾನ ಹೊಂದಿರುವ ತಾವು ಅತ್ಯುತ್ತಮ ಅಡಿಕೆ ತೋಟವನ್ನು ನಿರ್ವಹಿಸಿ ಉತ್ತಮ ಫಸಲನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಂಡಿರುವಿರಿ. ಉಪಬೆಳೆಯಾಗಿ ಬಾಳೆ, ಕರಿಮೆಣಸು, ಕೊಕ್ಕೋ, ತೆಂಗು ಮುಂತಾದವುಗಳನ್ನು ಬೆಳೆದು ಅತ್ಯುತ್ತಮ ಕೃಷಿಕರು ಎಂದು ಗುರುತಿಸಿಕೊಂಡಿದ್ದೀರಿ. ಮಾತ್ರವಲ್ಲದೆ ಮಳೆಗಾಲದ ಕೊನೆಯಲ್ಲಿ ತರಕಾರಿ ಕೃಷಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಬೆಳೆದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವಿರಿ. ಅದರೊಂದಿಗೆ ಹೈನುಗಾರಿಕೆಯನ್ನು ಕೂಡ ಮಾಡಿಕೊಂಡು ಬರುತ್ತಿರುವ ಹೆಮ್ಮೆಯ ವಿಚಾರ. ಇಂಥ ಬಹುಮುಖ ಸಾಧಕರನ್ನು ಇಂದು JCA ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ ನೀಡಿ ಗೌರವಿಸುತ್ತಿದೆ. ನಿಮ್ಮ ಕೃಷಿ ಕ್ಷೇತ್ರದ ಉಜ್ವಲ ಭವಿಷ್ಯಕ್ಕೆ ನಮ್ಮ ಶುಭ ಹಾರೈಕೆಗಳು. ಕಾಜವ ಸಭಾಂಗಣದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಶ್ರೀ ಶೇಖರ್ ಗಟ್ಟಿ ಇವರಿಗೆ ಸಮರ್ಪಿಸಿದ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ. ಸಾಧಕರಿಗೆ, ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎಂಬ ಧ್ಯೇಯವಾಕ್ಯದಂತೆ ಕೃಷಿ ಕ್ಷೇತ್ರದಲ್ಲಿ ವಿಭಿನ್ನತೆಯನ್ನು ಅಳವಡಿಸಿಕೊಂಡು ಸಾಧನೆಗೈದ ಅಪರೂಪ ವ್ಯಕ್ತಿ ತಾವು. ರೈತರು ದಿವಂಗತ ಲಕ್ಷ್ಮಣ ಗಟ್ಟಿ ಮತ್ತು ಶ್ರೀಮತಿ ಲೀಲಾ ಗಟ್ಟಿ ಅವರುಗಳ ಮಗನಾದ ತಾವು ಬಸ್ ಕಂಡಕ್ಟರ್ ಆಗಿ ವೃತ್ತಿ ಆರಂಭಿಸಿ ಕೃಷಿ ಬಗ್ಗೆ ಅಪಾರ ಪ್ರೀತಿ ಹೊಂದಿ ಮೆಣಸನ್ನು ಬೆಳೆಯಲು ಹೆಚ್ಚಿನ ಒಲವನ್ನು ತೋರಿಸಿ ಅರೇಕಳ ಮೆಣಸು ಎಂದು ಪ್ರಖ್ಯಾತಿ ಪಡೆಯಲು ಕಾರಣರಾಗಿದ್ದೀರಿ. ಕೃಷಿಯಲ್ಲಿ ಕ್ಷಣಾಕ್ಷತವನ್ನು ಉಪಯೋಗಿಸುವ ತಾವು ಕೇವಲ ಒಂದೇ ಬೆಳೆಯನ್ನು ಬೆಳೆಯುವುದು ಬಿಟ್ಟು ವಾತಾವರಣ ಮತ್ತು ಮಣ್ಣು ಆಧರಿಸಿ ವಿಭಿನ್ನ ಕೃಷಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಾಧನೆಯನ್ನು ಮಾಡಿದವರು. ಭತ್ತ, ಕಬ್ಬು, ತರಕಾರಿ ಹೀಗೆ ಹಲವು ಬಗೆಯ ಕೃಷಿಯಲ್ಲಿ ಸ್ವತಃ ತಾವೇ ಗದ್ದೆಗಿಳಿದು ಕಳೆದ 20 ವರ್ಷಗಳಿಂದ ಕಾರ್ಯ ಮಾಡಿ ಉತ್ತಮ ಸಂಪಾದನೆಯನ್ನು ಕೂಡ ಕಂಡುಕೊಂಡುವಿರಿ. ಕೃಷಿ ಬೆಳೆಯಲ್ಲಿ ಯಾವುದೇ ಸಂಕಷ್ಟಗಳನ್ನು ಸಂಭವಿಸಿದರೂ ಧೃತಿಗೆಡದೆ ವಿಭಿನ್ನ ರೀತಿಯ ಬೆಳೆಯನ್ನು ಬೆಳೆದು ಸಾಧನೆಯನ್ನು ಮಾಡಿದವರು. ತಮ್ಮ ಈ ಎಲ್ಲ ಸಾಧನೆಗಾಗಿ ಇಂದು JCA ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ ನೀಡಿ ಗೌರವಿಸುತ್ತದೆ. ಅಭಿನಂದನೆಗಳು. JCA ಮಂಗಳ ಗಂಗೋತ್ರಿ ಕೊಣಾಜೆ ಪ್ರಾಂತ್ಯ F ವಲಯ 15ರಲ್ಲಿ ಇವತ್ತು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಎಂಬ ಪುರಸ್ಕಾರಕ್ಕೆ ನಾವು ನಮ್ಮನ್ನು ಸ್ವಾಗತಿಸಿದ್ದೇವೆ. ಸಾಧಕರೇ, ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆ ಮೇಲು ಎನ್ನುವ ಗಾದೆ ಮಾತಿನಂತೆ ಬೇಸಾಯ ಪ್ರತಿಯೊಬ್ಬ ಮನುಷ್ಯನ ಜೀವನಾಧಾರವಾಗಿದೆ. ಇದನ್ನು ಮುಖ್ಯ ಧ್ಯೇಯವಾಕ್ಯದಂತೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಎಳೆಯ ವಯಸ್ಸಿನಲ್ಲಿ ಕೃಷಿ ಕಡೆಗೆ ತನ್ನ ಒಲವನ್ನು ತೋರಿಸಿ ಸಾಧನೆಗೈದ ಸಾಧುಗಳು ತಾವು ಸರ್. ದಿವಂಗತ ಹಾಜಿ ಇಬ್ರಾಹಿಂ ಅವರ 6ನೇ ಸುಪುತ್ರರಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಉಡುಪಿ ಭಾರತೀಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಕುರ್ನಾಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಡೆದಿರುವಿರಿ. ತದನಂತರ ತಂದೆಯವರ ಕೃಷಿ ಪ್ರೀತಿಗೆ ಹೆಚ್ಚಿನ ಒಲವನ್ನು ತೋರಿಸಿ ಸುಮಾರು ಎಕರೆ ಪ್ರದೇಶದಲ್ಲಿ ಭತ್ತ, ಅಡಕೆ, ತೆಂಗು, ಬಾಳೆ, ಕರಿಮೆಣಸು, ಕೋಕೋ ಜೊತೆಗೆ ಹೈನುಗಾರಿಕೆ ಹೀಗೆ 10 ಹಲವು ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮ ಇಳುವರಿಯನ್ನು ಹಾಗೂ ಲಾಭವನ್ನು ಗಳಿಸುವುದರೊಂದಿಗೆ ಅತ್ಯುತ್ತಮ ಪ್ರಗತಿಪರ ಕೃಷಿಕರಾಗಿ ಮೂಡಿಬಂದಿರುವಿರಿ ಸರ್. ಈ ಎಲ್ಲ ನಿಮ್ಮ ಸಾಧನೆಯನ್ನು ಗುರುತಿಸಿ ನಮ್ಮ JCA ಮಂಗಳ ಗಂಗೋತ್ರಿ ಕೊಣಾಜೆ ಘಟಕ ಇಂದು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು ಸರ್. ಕೃಷಿಯಲ್ಲಿ ಅತ್ಯುನ್ನತ ಸಾಧನೆಗೈಯಲು ಸರ್ವಶಕ್ತನಾದ ಭಗವಂತ ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹೃದಯಪೂರ್ವಕವಾಗಿ ಅಭಿನಂದಿಸಿದ್ದೇವೆ ಸರ್.
ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ. ಸಾಧಕರೇ, ಸಾಧಿಸುವ ಛಲ ನಿಮ್ಮಲ್ಲಿದ್ದರೆ ಸೋಲು ನಿಮ್ಮ ಬೆನ್ನ ಹಿಂದೆ ಸುಳಿಯುವುದಿಲ್ಲ ಎನ್ನುವ ಸೂಕ್ತಿಯಂತೆ ತಾವುಗಳು ಪದವೀಧರರಾಗಿ ತಂದೆಯವರೊಂದಿಗೆ ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಪನೀರ್ ದೇರ್ಲಕಟ್ಟೆಯಲ್ಲಿ ಸುಮಾರು 4 ಎಕರೆ ಜಾಗದಲ್ಲಿ ಭತ್ತದ ಬೆಳೆಯನ್ನು ಬೆಳೆಯುವುದರ ಜೊತೆಗೆ ಅದರಲ್ಲಿ ತಾವು ಸಾಕಿದ ಕೋಣಗಳಿಂದ ಉಳುಮೆ ಮಾಡುವುದು ನಿಮ್ಮ ಕಠಿಣ ಪರಿಶ್ರಮವನ್ನು ಎತ್ತಿ ತೋರಿಸುತ್ತದೆ. ಭತ್ತದ ಬೆಳೆಯೊಂದಿಗೆ ಉದ್ದಿನಬೇಳೆ, ಹೆಸರುಕಾಳು, ಹುರುಳಿ, ಸ್ವಲ್ಪ ಮಟ್ಟಿಗೆ ಒಳ್ಳೆಮೆಣಸು, ಬಾಳೆಗಿಡ ಹೀಗೆ ಮಿಶ್ರ ಬೆಳೆಯನ್ನು ಬೆಳೆದು ಕೃಷಿಯಲ್ಲಿ ಸಾಧನೆಯನ್ನು ಕಂಡವರು. ಇಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ತಮಗೆ ಇಂದು JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಇಂದು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ. ನಿಮ್ಮ ಈ ಕಠಿಣ ಪ್ರಯತ್ನ, ಸರಳತೆ, ಸಜ್ಜನಿಕೆಯ ಜೀವನ ನಿರಂತರವಾಗಿ ಮುಂದುವರಿಯಲಿ. ಕೃಷಿಯಲ್ಲಿ ಮತ್ತಷ್ಟು ಸಾಧನೆಯನ್ನು ತೋರ್ಪಡಿಸಲು ಭಗವಂತ ಹರಸಲಿ ಎಂದು ಪ್ರೀತಿಪೂರ್ವಕವಾಗಿ ಹಾರೈಸುತ್ತಾರೆ. ಒಬ್ಬರು ಗುರುಗಳಾಗಿ ಮೊಗರ್ನಾಡ್ ಚರ್ಚಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನೊಬ್ಬರ ಮಗ ಮಂಗಳೂರು JCI ಲಾಲ್ಬಾಗ್ ಘಟಕದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಜೊತೆಗೆ ನಮ್ಮ ಅಧ್ಯಾಪಕರಾಗಿ ಪದವ ಶಾಲೆಯಲ್ಲಿ ಕೂಡ ಸೇವೆ ಸಲ್ಲಿಸ್ತಾರೆ. ಇದು ಉತ್ತಮ ಕೃಷಿಕರು ಇವರಿಗೆ ಅಭಿನಂದನೆ. ನಾವು ಇವರ ಗದ್ದೆಯಲ್ಲಿ 2 ಕೆಸರು ಗದ್ದೆ ಸ್ಪರ್ಧೆಗಳು ಕೂಡ ನಡೆಸಿದ್ದೇವೆ. ಈ ಸಲ JCಯಿಂದ ಕೂಡ ಕೆಸರು ಗದ್ದೆ ಅಸೈಗೋಳಿಯ ಕಾಜವ ಸಭಾಂಗಣದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಶ್ರೀ ಸುಜಿತ್ ಕುಲಾಲ್ ಇವರಿಗೆ ಸಮರ್ಪಿಸಿದ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ. ಸಾಧಕರೇ, ಕೋಟೆಕಾರು ಗ್ರಾಮ ಕೊಂಡಾಣ ಪಂಚವಟಿ ಮನೆಯ ದಿವಂಗತ ರಾಮಮೂಲ್ಯರ 4ನೇ ಸುಪುತ್ರರಾದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಕೋಟೆಕಾರು ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಉಚ್ಚಿಲದಲ್ಲಿ ಪಡೆದಿರುತ್ತೀರಿ. ಇಳವೆಯಲ್ಲೇ ಕೃಷಿಯ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿದ ತಾವು ಕೇವಲ ಕೃಷಿ ಬೆಳೆಗಳನ್ನಷ್ಟೇ ಬೆಳೆಯದೆ ಇತರ ಪೂರಕ ಮತ್ತು ಲಾಭದಾಯಕವಾದ ಕೃಷಿ ಪದ್ಧತಿಯನ್ನು ಅನುಸರಿಸಿ ಆದಾಯವನ್ನು ದ್ವಿಗುಣಗೊಳಿಸುವ ಯೋಜನೆಯನ್ನು ಹಾಕಿಕೊಂಡು ಯಶಸ್ಸು ಕಂಡವರು ತಾವು. ಭತ್ತದ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ತರಕಾರಿ ಮುಂತಾದವುಗಳಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಪಡೆದುಕೊಂಡ ತಾವು ಇವುಗಳಲ್ಲಿ ಉತ್ತಮ ಆದಾಯದೊಂದಿಗೆ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದೀರಿ. ನಿಮ್ಮ ಈ ಎಲ್ಲ ಸಾಧನೆಯನ್ನು ಪರಿಗಣಿಸಿ JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಇಂದು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ತಮಗೆ ಹೃದಯಪೂರ್ವಕ ಅಭಿನಂದನೆಗಳು. ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಮತ್ತಷ್ಟು ಸಾಧನೆಗಳನ್ನು ನಿಮ್ಮಿಂದ ಹೊರಹೊಮ್ಮಲಿ ಎಂದು ಹಾರೈಸುತ್ತೇವೆ. ಕೊಣಾಜೆ, ಪ್ರಾಂತ್ಯ F, ವಲಯ 15. ದಿನಾಂಕ 29/7/2021 ಅಸೈಗೋಳಿಯ ಕಾಜವ ಸಭಾಂಗಣದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಶ್ರೀ ರಾಜೀವ ಮಂಗಳೂರು ತೋಟಗಾರಿಕಾ ಇಲಾಖೆ ಇವರಿಗೆ ಸಮರ್ಪಿಸಿದ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ. ಸಾಧಕರೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಕಗ್ಗದ ತಾತ್ಪರ್ಯದಂತೆ ಮಂಗಳೂರಿನಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ಸರಕಾರಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ತಾವು ಅತ್ಯುತ್ತಮವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರೊಂದಿಗೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆ ಸಲ್ಲಿಸುತ್ತಿರುವುದು ಪ್ರಶಂಸನೀಯ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ತಾವು ಸರಕಾರಿ ಡಿ ದರ್ಜೆ ನೌಕರರ ಸಂಘದಲ್ಲಿಯೂ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಚಾರ. ಇಂತಹ ಒಬ್ಬ ಸಕ್ರಿಯ ಸೇವಾ ಮನೋಭಾವನೆಯ ಕಠಿಣ ಪರಿಶ್ರಮಿ ತಮಗೆ ಇಂದು JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕವು ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ ಪುರಸ್ಕಾರ ನೀಡಿ ಗೌರವಿಸುತ್ತಿದೆ. ಅಭಿನಂದನೆಗಳು ಸರ್. ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು, JCI ಮಂಗಳ ಗಂಗೋತ್ರಿ ಕೊಣಾಜೆ. ಸಂಪಾದಕರು ಸರ್ ಅವರು ದೊಡ್ಡ ಆರ್ಟಿಕಲ್ ಬರೆದಿದ್ದಾರೆ.
ಇವರು ಮಾಡಿದ ಸಾಧನೆಯನ್ನು ಹಾಗೆ ಇವರು ನಮ್ಮ ಸರ್ಕಾರಕ್ಕೆ ಸೇವೆಯಲ್ಲಿ ಮಾಡಿದ ಸಾಧನೆಯನ್ನು ಅವರ ಇಲಾಖೆಯಲ್ಲಿ ಮಾಡುವಂಥ ಕೃಷಿಯನ್ನು ಜನರಿಗೆ ಯಾವ ರೀತಿ ಬೆಳೆಯಬೇಕಂತ ಒಂದು ಉತ್ತಮ ಸಾಧನೆ ಮಾಡಿದ ನನ್ನ ಮಿತ್ರ ರಾಜೀವ್. ಯಾಕೆಂದರೆ ಇವರು ಕೂಡ ಒಂದು ನನ್ನಾಗಿ ಒಂದು ನೌಕರು ಡಿ ಪಿ ನೌಕರು ನನಗೆ ನನ್ನ ಸಂಘದಲ್ಲಿ ಸಕ್ರಿಯವಾಗಿ ನನಗೆ ಪ್ರೋತ್ಸಾಹಿಸುವರು. ಪೋಸ್ಟ್ಮ್ಯಾನ್ ಅವರಿಗೆ ಸಲ್ಯೂಟ್ ದಿ ಸೈಲೆಂಟ್ ವರ್ಕರ್ ಅಂತ ನಾವು ಕಾರ್ಯಕ್ರಮ ಮಾಡಿದ್ದೆವು. ಆ ದಿನ ಗೈರು ಹಾಜರಾಗಿದ್ದರು. ಅವರಿಗೆ ಅನಿವಾರ್ಯ ಕಾರಣಗಳಿಂದ ಶ್ರೀಯುತ ಸತೀಶ್ ಇವರು ವೇದಿಕೆಗೆ ಬಂದು ನಮ್ಮ ಕಿರು ಸನ್ಮಾನವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಕೈರಂಗಳ ಗ್ರಾಮದ ಆನೆಗುಂಡಿಯಲ್ಲಿ ರಾಮಮೂಲ್ಯ ಹಾಗೂ ಯಮುನಾ ಇವರ 4ನೇ ಪುತ್ರ. ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೈರಂಗಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು ಇಲ್ಲಿ ಪಡೆದಿರುತ್ತಾರೆ. 2011ರಲ್ಲಿ ಪೋಸ್ಟ್ಮ್ಯಾನ್ ಹುದ್ದೆಗೆ ಬೇರನಕಟ್ಟೆ ಪೋಸ್ಟ್ ಆಫೀಸ್ನಲ್ಲಿ ನೇಮಕಗೊಂಡು ಪ್ರಸ್ತುತ ಕುರ್ನಾಡು ಪೋಸ್ಟ್ ಆಫೀಸ್ನಲ್ಲಿ ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಜನರಿಗೆ ತಲುಪಬೇಕಾದ ಅಂಚೆಗಳನ್ನು ಕ್ಲಬ್ದ ಸಮಯಕ್ಕೆ ತಲುಪಿಸಿ ಒಬ್ಬ ಉತ್ತಮ ಪೋಸ್ಟ್ಮ್ಯಾನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರೇ ಕುರ್ನಾಡು ಪೋಸ್ಟ್ಮ್ಯಾನ್ ಸತೀಶ್. ಅಭಿನಂದನೆ. ದಯವಿಟ್ಟು ಅವರ ಮುಂದೆ ಬಂದು ನಮ್ಮ ಕಾರ್ಯದರ್ಶಿಯವರಿಂದ ಹೂವನ್ನು ಸ್ವೀಕರಿಸಬೇಕಾಗಿ ಎಲ್ಲರ ಸನ್ಮಾನಿತರ ಹಾಗೂ ಸದಸ್ಯರ ಪರವಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ನಮ್ಮ ಸದಸ್ಯರು ಆರಿಫ್ ಕಲ್ಕಟ್ಟ, ಅದೇ ರೀತಿ ಪೂರ್ವ ಅಧ್ಯಕ್ಷರಾದಂತಹ ವಸಂತ್ ರೈ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಚನ್ನಿಯಪ್ಪರವರು, ಅದೇ ರೀತಿ ನಮ್ಮ ಜಗದೀಶ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಲಿಲ್ಲಿ ಪಾಯಸ್ ಮೇಡಮ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಬೆಂಗಳೂರು. ಇವರು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಹಾಗೂ ನಮ್ಮ ರೈತರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ನನ್ನ ಆತ್ಮೀಯರಾದ ತ್ಯಾಗಂ ಸರ್ ಅವರೇ ಎಲ್ಲ ಇವತ್ತು ಸೆಲ್ಯೂಟ್ ದ ವರ್ಕರ್ಸ್ ಪ್ರಶಸ್ತಿ ಪಡೆದಂಥವರಿಗೆ ನಾನು ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕೃಷಿ ಕಾರ್ಯದ ಬಗ್ಗೆ ಇವತ್ತಿನ ಈ ಕಾರ್ಯಾಗಾರದಲ್ಲಿ ಉಪಸ್ಥಿತರಾದ ಮಹೇಶ್ ಸರ್ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೃಷಿ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ಉತ್ತಮ ಕಾರ್ಯಕ್ರಮ ಈ JC ಸಂಸ್ಥೆಯಿಂದ ನಡೆಸುತ್ತಿರುವುದು. ತುಂಬ ಸಲ ನಾನು ತ್ಯಾಗಂ ಸರ್ ಮತ್ತು ನಾವು ಪ್ರತಿ ಸಲ ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ನಾವು ಇರುವಾಗ ಈ JCದು ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೇನೆ, ಕೇಳಿಕೊಂಡು ಸಹ ತಿಳಿದಿದ್ದೇನೆ. ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಈಗ ತಾನು ಹೇಳಿದಾಗೆ ಡ್ಯಾಶಿಂಗ್ ಅಧ್ಯಕ್ಷರು ಮಾಡಿದ್ರು ಅಂತ, ಡ್ಯಾಶಿಂಗ್ ಹೋಗಿ ಈಗ ಮಿಂಚಿಂಗ್ ಆಗಿದ್ದಾರೆ ಅವರು ಎಲ್ಲ ಕಡೆ. ಇದಲ್ಲದೆ ನಮ್ಮ
ನಮ್ಮದು ಸರ್ಕಾರಿ ನೌಕರರ ಸಂಘದಲ್ಲಿ ಕೂಡ ಮಿಂಚಿಂಗ್ ಆಗಿ ಅವರು ಈ ಕಡೆ ಬಂದದ್ದು. JCಯಲ್ಲಿ ಈಗ ತುಂಬ ಮಿಸ್ ಆಗ್ತಾರೆ. ದೊಡ್ಡದಾಗಿ ಕ್ಲಾಸ್ ಹೊಡಿತಿದ್ರು ನನ್ನ ಸ್ಟೂಡೆಂಟ್ ಅವರು, ಪ್ರೀತಮ್ ಅವರು, ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಸಹ ಇದ್ದಾರೆ, ಎಲ್ಲರ ಪರಿಚಯದವರು, ಮಾಧ್ಯಮದವರು ಕೂಡ ಎಲ್ಲರೂ ಇದ್ದೀರಿ. ತುಂಬ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮ. ಕೃಷಿ ಬಗ್ಗೆ ನನಗೆ ಗೊತ್ತಿಲ್ಲ. ನನ್ನ ತಂದೆ ಮಿಲಿಟರಿಯಲ್ಲಿ ಇದ್ದದ್ದು, ದೇಶಕ್ಕಾಗಿ ಹೋರಾಡಿದ್ದು 42ರಿಂದ 48ರವರೆಗೆ ನನ್ನ ತಂದೆ ಸ್ವಾತಂತ್ರ್ಯ ಯೋಧರಾಗಿದ್ದರು. ನನ್ನ ಅಮ್ಮ ಮನೆಯಲ್ಲಿ ಕೂತು ಬೀಡಿ ಕಟ್ತಾ ಇದ್ದದ್ದು. ನನ್ನ ಅಣ್ಣಂದರು ಡ್ರೈವಿಂಗ್ ಮಾಡಿ ನಮ್ಮನ್ನೆಲ್ಲ ಸಾಕಿಸಲಿ ನಾವೊಂದು ಈ ಹುದ್ದೆಗೆ ಬಂದಿದ್ದೇವೆ ಈಗ. ಅದಕ್ಕಾಗಿ ನಾವು ತ್ಯಾಗನ್ ಸರ್ ಹೇಳಿದಾಗೆ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಮುಂದುವರಿತಾ ಹೋಗ್ತಾ ಇದ್ದೇವೆ ನಾವು. ಆದರೆ ನಮಗೆ ಮದುವೆ ಮಾಡಿ ಕೊಟ್ಟಲ್ಲಿ ತುಂಬ ಅವರಿಗೆ ಕೃಷಿ ಇದೆ. ಆ ಬಗ್ಗೆ ಸ್ವಲ್ಪ ಈ ಕೊರೋನಾ ಬಂದ ಕಾರಣ, ಕೋವಿಡ್ ಟೈಮಲ್ಲಿ ನಮಗೆ ರಜೆ ಎಲ್ಲ ಇರೋ ಕಾರಣ ನಾವು ಊರಿಗೆ ಚಿಕ್ಕಮಂಗ್ಳೂರು ನಮಗೆ ಮದುವೆ ಮಾಡಿ ಕೊಟ್ಟದ್ದು. ಹಾಗಾಗಿ ಆ ಟೈಮಲ್ಲಿ ಅಲ್ಲಿ ಕೃಷಿಯ ಬಗ್ಗೆ ಅವರಿಗೆ ತೋಟ ಇದೆ, ರಬ್ಬರ್ ಇದೆ, ಅಡಿಕೆ ಇದೆ, ಕಾಫಿ ತೋಟ ಇದೆಲ್ಲ ಇರೋ ಕಾರಣ ನನಗೆ ಆ ಬಗ್ಗೆ ಸ್ವಲ್ಪ ಮಾಹಿತಿಗಳು, ಕಾಲಕಾಲಕ್ಕೆ ಅದಕ್ಕೆ ಗೊಬ್ಬರ ಹಾಕುವುದು ಹೇಗೆ, ಕಾಫಿಯ ಗಿಡ ಬುಡ ಅದರ ತುದಿಯನ್ನು ಕೀಳುವುದು ಹೇಗೆ, ಅದೆಲ್ಲ ಸಾಧಾರಣ ನಮಗೆ, ಮತ್ತು ರಬ್ಬರ್ ಇದ್ದು ಮಳೆಗಾಲದಲ್ಲಿ ಯಾವ ಥರ ಇದು ಮಾಡಬೇಕು ಆ ಬಗ್ಗೆ ಎಲ್ಲ ಮಾಹಿತಿ ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಕೃಷಿಯ ಬಗ್ಗೆ ಗೊತ್ತಿಲ್ಲ. ಆದರೂ ಸಹ ಈಗಿನ ಈ ಸಮಯದಲ್ಲಿ ಈ ವಾಟ್ಸಪ್ಪಲ್ಲೆಲ್ಲ ಅನುಕೂಲ ಆಗುವಂಥ ಕೆಲವು ವಿಷಯಗಳು ಕೃಷಿಯ ಬಗ್ಗೆ ಬರ್ತಾ ಇದೆ. ಈ ಮೊನ್ನೆ ತಾನೇ ಒಂದು ಬಂತು, ಸೊಪ್ಪನ್ನು ಏನೋ ಕೆಮಿಕಲ್ ಹಾಕಿ ಅದನ್ನು ಫ್ರೆಶ್ ಮಾಡಿ ಕೊಡ್ತಾರಂತ ಅಂತೇಳಿ, ಅದು ಕೃಷಿಕರಿಗೆ ದೂರುವಂಥದ್ದಲ್ಲ. ಕೃಷಿಕರು ಒಳ್ಳೆ ಇದ್ರಾಗಿ, ಈಗ ತಾನೇ ಇವರು ಅಧ್ಯಕ್ಷರು ಹೇಳಿದರು, ಕೃಷಿಯವರು ಎಷ್ಟು ದುಡಿತಾರೆ, ಅವರ ಚಲನವಲನ ಇಲ್ಲಿ ಬಂದಾಗ ನಮಗೆ ಗೊತ್ತಾಗ್ತದೆ. ನಾವು ಈಗ ದುಡಿದು ನಾವು ಜೆಂಟಲ್ಮೆನ್ ಆಗಿ ಹೋಗ್ತಾ ಇದ್ದೇವೆ, ಕೃಷಿಕರು ಯಾವ ರೀತಿ ಇದ್ದಾರೆ ಹಾಗೆಯೇ ಇದ್ದಾರೆ ಅಂತ ಅದು ಆ ಪರಿಸ್ಥಿತಿ ನಮಗೆ ಕಾಣ್ತಾ ಇದೆ. ದುಡ್ದದ್ದು ನಮಗೆ ಗೊತ್ತಾಗುದಿಲ್ಲ. ನಮಗೆ ತಿನ್ನುವಾಗ ನಾವು ಗಟ್ಟಿಮುಟ್ಟಾಗಿದ್ದೇವೆ, ದುಡ್ದವರು ಯಾವ ರೀತಿ ದುಡಿದಿದ್ದಾರೆ. ಮೇಡಮ್ ಅವರು ಹೇಳಿದ್ರು, ಇವನೇ ನೋಡಿ ಅನ್ನದಾತ ಅಂತ. ನಾವು ಸಣ್ಣದಿರುವಾಗ ಪ್ರೈಮರಿಯಲ್ಲಿ ನಮಗೆ ಹಾಡಿತ್ತು, ಇವನೇ ನೋಡಿ ಅನ್ನದಾತ, ಹೊಲವ ದುಡಿಯುವ ದುಡಿಮೆನು ಅಂತೇಳಿ. ಆ ಥರ ದುಡಿತಾರೆ. ಹಾಗೆಯೇ ಎಲ್ಲ ರೀತಿಯ ಕೃಷಿಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಕೃಷಿ ಮಾಡಲಿಕ್ಕೆ ಹೋಗಿ ನಾವು ಕೈ ಸುಟ್ಟುಕೊಂಡು ಅಂತ ಆ ಥರ ತಲೆಗೆ ಬರಬಾರ್ದು. ಕೃಷಿಯಿಂದ ಉತ್ತಮ ಆದಾಯ ಕೂಡ ಇದೆ, ಅದನ್ನು ಮುಂದುವರಿಸ್ಕೊಂಡು ಇವರು ಹೇಳಿದ ಮಲ್ಲಿಗೆ ಕೃಷಿ ಒಳ್ಳೆಯ ಕೃಷಿ. ಅದು ಸರ್ ಹೇಳಿದ್ರಾಗ ಜೇನು ಬಗ್ಗೆ ಅದೆಲ್ಲ ಗೊತ್ತಿರೋದಿಲ್ಲ. ಆ ಕಡೆ ಮಲೆನಾಡಿನಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಜೇನು ಕೃಷಿ ಎಲ್ಲ. ನಮ್ಮ ಸರ್ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿದ್ದಾರೆ, ಅದರ ಬಗ್ಗೆ ಮುಂದುವರಿಸ್ತಾರಂತ ಕಾಣ್ತದೆ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರು ಅವರು. ಒಂದು ಉದಾಹರಣೆ ಕೊಡ್ತೇನೆ ನಾನು, ಸ್ಫೂರ್ತಿದಾಯಕವಾಗಿ ಒಂದು ಮಾತು. ಹಾಲು ಒಮ್ಮೆ ದೇವರಲ್ಲಿ ತಪಸ್ಸು ಮಾಡಿ ಕೇಳಿತಂತೆ, ನಾನು ಹಾಲಾಗಿ ಇರ್ತೇನೆ, ನನಗೆ ಎಲ್ಲರೂ ನನ್ನನ್ನು ಹುಳಿ ಹಿಂಡಿ ನನ್ನ ಮನಸ್ಸನ್ನು ಕೆಡಿಸ್ತಾರೆ ಅಂತೇಳಿ. ಅದಕ್ಕೆ ದೇವರು ಹೇಳಿದ್ರಂತೆ, ಹಾಲು ಒಂದು ದಿವಸದ ಬದುಕು, ನಿನಗೆ ಬೇಕಾ ಅಂತ ಕೇಳಿತಂತೆ. ಅದಕ್ಕೆ ಹಾಲು ಹೇಳ್ತಂತೆ, ನನಗೆ ಬೇಡ, ನನಗೆ ಎಲ್ಲರೂ ಹುಳಿ ಹಿಂಡಿ ನನ್ನನ್ನು ಕೆಡಿಸ್ತಾರೆ ನನಗೆ. ಅದಕ್ಕೆ ದೇವರು ಹೇಳಿದ್ರಂತೆ, ಹಾಲು ಒಂದು ದಿವಸ, ಅದಕ್ಕೆ ಹೆಪ್ಪಾಕಿದ್ರೆ ಅದು 2 ದಿವಸ ಬದುಕ್ತದೆ. ಅದಕ್ಕೆ ಅದರ ಮೊಸರಾಗಿ ಅದು 3 ದಿವಸ, ಹುಳಿಯಾಗಿ 3 ದಿವಸ ಇರ್ತದೆ. ಮೊಸರನ್ನು ಕಡಿದ್ರೆ ಮಜ್ಜಿಗೆ ಆಗುತ್ತೆ, ಮಜ್ಜಿಗೆ 4 ದಿವಸ ಇರುತ್ತೆ. ಮಜ್ಜಿಗೆ ಆದಮೇಲೆ ಅದಕ್ಕೆ ಅದನ್ನು ಬೆಣ್ಣೆ ಕಡಿತಾರೆ, ಬೆಣ್ಣೆಯನ್ನು ಮತ್ತೆ ತುಪ್ಪ ಮಾಡ್ತಾರೆ. 5-6 ದಿವಸ ಆಯಿತು. ತುಪ್ಪ ಕಡಿದ್ಮೇಲೆ ಅದರಿಂದ ನನ್ನನ್ನು ಬೆಳಗ್ತೀಯ, ನನ್ನನ್ನಂದ್ರೆ ದೇವರನ್ನು ಬೆಳಗ್ತೀಯ. ಈಗ ನೀನು ಯೋಚನೆ ಮಾಡು, ನಿನಗೆ ಹಾಲಾಗಿ 1 ದಿವಸ ಬೇಕಾ, ಹಾಗೆ ಈ ಥರ ಹೋಗಿ ನಿನಗೆ ನನ್ನನ್ನು ಬೆಳಗ್ಲಿಕ್ಕೆ ಬೇಕಾ ಅಂತ ದೇವರು ಹಾಲು ಹತ್ರ ಕೇಳ್ತದೆ. ಹಾಲಿಗೆ ನೆನಪಾಗ್ತದೆ, ನಾನು ಶುದ್ಧವಾಗಿ ಇದ್ದೇನೆ ಅಂತ ಅದರ ಮನಸ್ಸಲ್ಲಿ ಇತ್ತು. ಹಾಗಾಗಿ ಅದಕ್ಕೆ ಹಾಲಿಗೆ ದೇವರು ಹೇಳಿದ ಸ್ಫೂರ್ತಿದಾಯಕ ಮಾತು ತನ್ನನ್ನು ಸೆಳೀಲಿಕ್ಕೆ ಕಾರಣ ಆಯಿತು. ಆಮೇಲೆ ಅದು ಹೇಳ್ತದಂತೆ, ತೊಂದರೆ ಇಲ್ಲ, ನಾನು ಹೀಗೆ ಇರ್ತೇನೆ, ನನಗೆ ಬೇಡ, ನನ್ನ ಮನಸ್ಸನ್ನು, ನಿಮ್ಮ ಮನಸ್ಸನ್ನು ಸಹ ಹಾಗೆ. ನಾನು ಇದು ಸ್ಫೂರ್ತಿದಾಯಕ ಮಾತು ಯಾಕೆ ಹೇಳಿದ್ದೆ ಅಂದರೆ,
ಕೃಷಿಕರಿಗೆ ಹಾಗೆಯೇ ತಲೆ ಹಿಂಡುವವರಿದ್ದಾರೆ. ಆ ಕೃಷಿ ಮಾಡಬೇಡ, ಅದರಲ್ಲಿ ನೀನು ಹಾಳಾಗಿ ಹೋಗ್ತೀಯ, ಈ ಕೃಷಿ ಮಾಡಬೇಡ, ಅದು ಹಾಳಾಗಿ ಹೋಗ್ತೀಯ ಅಂತ ಹುಳಿ ಹಿಂಡುವವರು ತುಂಬ ಜನ ಇರ್ತಾರೆ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ. ನಿಮಗೆ ಯಾವ ರೀತಿ ಮುಂದುವರಿಸಲಿಕ್ಕೆ ಬೇಕೋ, ನಿಮ್ಮ ಕೃಷಿಯನ್ನು ಯಾವ ಥರ ಅಂತೇಳಿ ನಾನು ಜ್ಞಾನಿಯಲ್ಲ ಕೃಷಿಯ ಬಗ್ಗೆ ಹೇಳಲಿಕ್ಕೆ. ಆ ಥರ ಉದಾಹರಣೆ ಹೇಳಿ ನಿಮ್ಮ ಮನಸ್ಸಿಗೆ ಅದನ್ನು ತುಂಬಿಸುವುದರಿಂದ ಉತ್ತಮ ಕೃಷಿ ಆಗಲಿ ಎಂದು ಆಶಯ ನನ್ನದು. ಅದೇ ರೀತಿ ಈ ಕೃಷಿಯ ಈ ಉತ್ತಮ ಕಾರ್ಯಕ್ರಮಕ್ಕೆ ನಮಗೆ ಗೌರವಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಜೆಸಿಯ ತ್ಯಾಗಂ ಸರ್, ಯಾಕೆಂದರೆ ಪರಿಚಯ ಸರ್ ಅವರ ಕಾರಣ ನಾನು ಇಲ್ಲಿ ಬರಲಿಕ್ಕೆ ಕಾರಣ ಇತ್ತು. ಇವರು ಫ್ರಾನ್ಸಿಸ್ ಸರ್ ಕೂಡ ನಮ್ಮ ಜೊತೆ ಇದ್ದವರು. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಇನ್ನೂ ಉತ್ತಮ ಈ ಜೆಸಿ ಸಂಸ್ಥೆಯಲ್ಲಿ ಉತ್ತಮ ಕಾರ್ಯಕ್ರಮಗಳಾಗಲಿ, ನಮ್ಮಿಂದ ಏನು ಸಹಾಯ ಬೇಕು ಅದನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ ಎಂದು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಝೋನ್ ಕೋಆರ್ಡಿನೇಟರ್ JCB ಶ್ರೀಯುತ ಬಾದ್ಶಾ ಸಾಬರ್ದೊಡ್ಡ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ವತಿಯಿಂದ ಈ ಒಂದು ದಿವಸದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂದರೆ ಸೈಲೆಂಟ್ ವರ್ಕರ್ ಅಂತಕ್ಕಂಥ ಈ ಕಾರ್ಯಕ್ರಮ ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಸಂಸ್ಥೆಯು ನಡೆಸ್ತಾ ಬಂದಿದೆ. ಹಾಗೆಯೇ ಈ ವರ್ಷವೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಫ್ರಾನ್ಸಿಸ್ ಪುಟಿನ್ ಅವರು ವಿವಿಧ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಯಶಸ್ಸನ್ನು ಗಳಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಈ ಅರ್ಥಪೂರ್ಣವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾಗಿ ತೋಟಗಾರಿಕಾ ಸಂಬಂಧಪಟ್ಟಂತಹ ಕೃಷಿಯನ್ನು ಈ ಭಾಗದ ಜನ ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ಸನ್ಮಾನ ಮಾಡಿರ್ತಕ್ಕಂಥ ಪ್ರತಿಯೊಂದು ಕೃಷಿಕರು ಕೂಡ ತನ್ನ ಜಮೀನಿನಲ್ಲಿ ಕೆಲಸವನ್ನು ಮಾಡಿ ಅದರಿಂದ ಸಂಪತ್ತನ್ನು ಗಳಿಸಿರ್ತಕ್ಕಂಥವ್ರು. ನಾವು ನಮ್ಮ ಅಧ್ಯಕ್ಷರು ನಮ್ಮ ಒಂದು ಕಮಿಟಿ ಅವರನ್ನು ಸಿಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾವೊಂದು ಡಿಸ್ಕಸ್ ಮಾಡಿದ್ದೇವೆ. ಏನಂದರೆ ಯಾರನ್ನು ಗುರುತಿಸಬೇಕು, ಆ ಹೊಲದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೋ ಅಂಥವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಮಾಡಿದ್ದಾರೆ. ಈಗಾಗಲೇ ಸನ್ಮಾನ ಪತ್ರದಲ್ಲಿ ಅವರ ಮಾಡಿರ್ತಕ್ಕಂಥ ಸಾಧನೆ ಇರ್ಬೋದು, ಈ ತೋಟಗಾರಿಕೆ ಸಂಬಂಧಪಟ್ಟಂಥ ಕೆಲವೊಂದು ಹೊಸ ವಿಧಾನವು ಬಂದಿರುವುದರ ಪರಿಣಾಮವಾಗಿ ನಮ್ಮ ರೈತರು ಇವತ್ತು ಅಡಿಕೆಗೆ ಬಹಳಷ್ಟು ಸರ್ಕಾರವು ಬಹಳಷ್ಟು ಯೋಜನೆಗಳನ್ನು ಕೊಡುವುದರ ಮುಖಾಂತರ ಇವತ್ತು ಅಡಿಕೆಗೆ ಕೆಜಿಗೆ 400 ರೂಪಾಯಿ ಆಗಿದೆ. ಹಾಗಾಗಿ ಈ ಕೊರೋನಾ ಸಂದರ್ಭದಲ್ಲಿ ಯಾರು ತೋಟಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಕೃಷಿ ಇದ್ದವ, ನಾನು ಇಷ್ಟರವರೆಗೆ ಒಂದು 10 ವರ್ಷ ಆಯಿತು. ನಮಗೆ ಒಂದು 8 ಎಕರೆ ತೋಟ ಇದೆ, ಗದ್ದೆ ತೋಟ ಗುಡ್ಡ ಎಲ್ಲ ಸೇರಿ 8 ಎಕರೆ ಇದೆ. ಹಾಗೆ ನಾನು ಇಷ್ಟರವರೆಗೆ ತೋಟಕ್ಕೆ ಹೋಗಿರಲಿಲ್ಲ. ಈ ಕೊರೋನಾ ಸಂದರ್ಭದಲ್ಲಿ ನನಗೆ ಕೂಡ ಈ ಕೃಷಿ ಮಾಡುವಂಥ ಒಂದು ಆಸೆ ಬಂತು. ಹಾಗಾಗಿ ನಾನು ಕೂಡ ತೋಟಕ್ಕೆ ನನ್ನ ಕೆಲಸವನ್ನು ನನ್ನ ಅಣ್ಣ ಮಾಡ್ತಾ ಇದ್ನು. ಹಾಗಾಗಿ ಈ ಕೊರೋನಾ ಸಂದರ್ಭದಲ್ಲಿ ನನಗೂ ಕೂಡ ಈ ಒಂದು ಕೃಷಿಯ ಬಗ್ಗೆ ತಿಳುವಳಿಕೆ ಮಾಡಲಿಕ್ಕೆ ಕೆಲವೊಂದು ಅನುಭವವನ್ನು ನಾನು ಪಡೆದುಕೊಂಡೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗ ಕೃಷಿ ಇಲಾಖೆಯಿಂದ ಹಲವಾರು ಸವಲತ್ತುಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಹೇಳಿದರು. ಯಾವ ರೀತಿ ಸರ್ಕಾರದ ಸವಲತ್ತು ಕೃಷಿಕರಿಗೆ ಸಿಗ್ತಾ ಉಂಟು, ಬೆಂಬಲ ಬೆಲೆ ಇರ್ಬೋದು, ಕೆಲವೊಂದು ಪ್ರತಿಯೊಂದು ನೀವು ನೋಡಿದ ಹಾಗೆ ಟರ್ಪಲ್ ಇರ್ಬೋದು, ಅಡಿಕೆ ಮರ ಹತ್ತುವಂಥ ಕೆಲವೊಂದು ಹೊಸ ಹೊಸ ವಿಧಾನಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಅದು ಸಣ್ಣ ರೈತರಿಗೂ ಸಿಗ್ತದೆ. ಹೆಚ್ಚಾಗಿ 5 ಎಕರೆ ಕೆಳಗೆ ಇರ್ತಕ್ಕಂಥ ಕೃಷಿಕರಿಗೆ ಹೆಚ್ಚಾಗಿ ಇಂಥ ಯೋಜನೆಗಳು ಸರ್ಕಾರದಿಂದ ಬರ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಸರ್ಕಾರವೂ ಕೂಡ ಈ ಕೃಷಿಕರಿಗಾಗಿ ಹಲವಾರು ಯೋಜನೆಗಳನ್ನು ನೀಡ್ತಾ ಇದೆ. ಅದರ ಸದುಪಯೋಗವನ್ನು ಎಲ್ಲ ಕೃಷಿಕರು ಪಡಿಬೇಕಂತ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಕೃಷಿಕರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೃಷಿಕರಿಗೆ ಯಾವ ರೀತಿಯ ಸೌಲಭ್ಯಗಳು ಸಿಗ್ತದೆ, ಕೃಷಿಕರನ್ನು ಯಾವ ರೀತಿ ಬಳಸಿಕೊಳ್ಬೋದು ಅಂತ ಹೇಳುವ ಚಿಕ್ಕ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಸಲಹೆಯನ್ನು ನೀಡುತ್ತಾ ಇರುವಂಥ ಗೌರವ ಸಲಹೆಗಾರರಾದ ಶ್ರೀಯುತ ರವೀಂದ್ರ ರೈ ಇವರು 1-2 ಮಾತುಗಳ ಮೂಲಕ ನಮ್ಮ ರೈತರನ್ನು ತುಂಬಿಸಬೇಕಾಗಿ ಕೇಳಿಕೊಳ್ತಾರೆ.
ಮಂಗಳ ಗಂಗೋತ್ರಿ JCCನ ಅಧ್ಯಕ್ಷರಾದಂಥ ಕಟೀಲ್ರವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅದನ್ನು ಚಂದಗಾಣಿಸಿಕೊಟ್ಟಂತಹ ನಮ್ಮ ಮಿತ್ರರಾದಂತಹ ಅನಿಲ್ ಕುಮಾರ್ ರವರೇ, ನಮ್ಮ ಮತ್ತೋರ್ವ ಮಿತ್ರರು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಮಾಡಿ ನಾನೋರ್ವ ಆದರ್ಶ ಅಧ್ಯಾಪಕ ಅಂತ ತೋರಿಸಿಕೊಟ್ಟಂಥ ರಿಲೀಸ್ ರವರೇ, ಹಾಗೂ ವೇದಿಕೆಯ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ರೈತ ಮಿತ್ರರೇ ಹಾಗೂ JCCನ ಎಲ್ಲ ಸದಸ್ಯರುಗಳೇ, ನಾಗರಿಕ ಬಂಧುಗಳೇ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ಯಾವುದೇ ಒಂದು ಸಂಘಟನೆ ಆಗಿರಲಿ, ಸಂಸ್ಥೆ ಆಗಿರಲಿ, ಅದು ಒಳ್ಳೆಯ ನಾಯಕತ್ವ ಇದ್ದರೆ ಏನಾಗ್ತದೆ ಅಂದರೆ ಇತರ ಸದಸ್ಯರನ್ನೆಲ್ಲ ಕೂಡಿಸಿಕೊಂಡು ಆ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಆಗ್ತದೆ ಎನ್ನುವುದನ್ನು ನಮ್ಮ JC ಅಧ್ಯಕ್ಷರು ಎಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಅದು ನಿಜವಾಗಿಯೂ ಅಭಿನಂದನೆ. ನಾನು ಯಾವಾಗಲೂ ಹೇಳುವುದುಂಟು, JC ಸಂಸ್ಥೆ ಅಂತ ಹೇಳಿದರೆ ಅದು ತನ್ನನ್ನು ತಾನು ಸರಿಪಡಿಸಿಕೊಳ್ಳುವಂತಹ ಒಂದು ಸಂಸ್ಥೆ. ಅದು ತನ್ನನ್ನು ತಾನು ಸರಿಪಡಿಸುವುದು, ಅದಕ್ಕಿಂತ ದೊಡ್ಡ ಎಂಥದ್ದು ಸಮಾಜ ಸೇವೆ ಇದೆ ಪ್ರಪಂಚದಲ್ಲಿ ಬೇರೊಂದಿಲ್ಲ. ತನ್ನಲ್ಲಿರುವಂತಹ ಲೋಪಗಳೇನುಂಟು, ತನ್ನಲ್ಲಿರುವಂತಹ ದೋಷಗಳೇನುಂಟು, ಅದನ್ನು ಹೊರಹಾಕಿ ಒಳ್ಳೆಯದನ್ನು ಬೆಳೆಸಿಕೊಂಡು ತಾನೋರ್ವ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಎನ್ನುವುದನ್ನು ತೋರಿಸುವಂತಹ ಒಂದು ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು JC ಸಂಸ್ಥೆ. ಆದ ಕಾರಣ ಆ JC ಸಂಸ್ಥೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ಮಾತ್ರ ನಾವು ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಉಂಟು. ಈಗ ನಮ್ಮ ಅಧ್ಯಕ್ಷರಾಗಿರಲಿ, ಕಾರ್ಯದರ್ಶಿಯರಾಗಿರಲಿ, ಇತರರಾಗಲಿ ಎಲ್ಲ ಹೆಚ್ಚಿನವರೆಲ್ಲ ಅಧ್ಯಾಪಕರು, ಅದರೊಟ್ಟಿಗೆ ಇಂತಹ ಒಂದು ಸಂಘಟನೆ ತೊಡಗಿಸಿಕೊಂಡವರಿದ್ದಾರೆ. ಎಲ್ಲರೂ ಕೂಡ ತನ್ನ ಏನು ಇಲ್ಲಿ JCCನಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಿದೆ, ಆ ಟ್ರೈನಿಂಗ್ ತರಬೇತಿಗಳಲ್ಲಿ ನಾವು ಭಾಗವಹಿಸಿದರೆ ಏನಾಗ್ತದೆ ಅಂದರೆ ನಮಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯುವುದಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬೆಳೆಯುವಂಥ ಸಂಸ್ಥೆ ಇದು. ಆದ ಕಾರಣ ಇಲ್ಲೀಗ ಅದರ ಜೊತೆಗೆ ತಾನು ಬೆಳೆಯುವುದರ ಜೊತೆಗೆ ಈಗ ಮಂಗಳ ಗಂಗೋತ್ರಿ JC ಸಂಸ್ಥೆ ಏನು ಮಾಡಿದೆ ಅಂತಂದರೆ ಸಮಾಜಮುಖಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಉಂಟು. ಈಗ ತಾನೇ ತ್ಯಾಗ ಮಾಸ್ಟರ್ ಹೇಳಿದಾಗೆ ಆಶಾ ಕಾರ್ಯಕರ್ತೆಯರನ್ನು ಗೌರವಿಸತಕ್ಕಂತಹ ಕಾರ್ಯ ನಡೆದಿದೆ. ಕೊರೋನಾದ ಸಂದರ್ಭದಲ್ಲಿ ಯಾರು ತೊಂದರೆಗೊಳಗಾಗಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಪರಿಹಾರ ಕಾರ್ಯಗಳು ಒದಗಿಸುವಂಥ ಕಾರ್ಯ ಮಾಡಲಾಗಿದೆ. ಪೋಸ್ಟ್ ಮ್ಯಾನ್ಗಳು ನಿಜವಾಗಿ ನಾವು ಮೆಚ್ಚಬೇಕಂತ ವಿಷಯ ಅವರನ್ನು ಅವರು ಮಾಡುವಂತಹ ಕಾರ್ಯ ಉಂಟಲ್ಲ, ಪೋಸ್ಟ್ ಮ್ಯಾನ್ಗಳು ಮಾಡುವಂತಹ ಕಾರ್ಯ ನಿಜವಾಗಿ ಅದು ಶ್ಲಾಘನೀಯವಾದದ್ದು. ಅವರನ್ನು ಯಾರು ಗುರುತಿಸುವವರಿಲ್ಲ. ಅಂತಹ ಒಂದು ಕಷ್ಟಕರವಾದಂತಹ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಜನಗಳನ್ನು ಗುರುತಿಸುವಂತಹ ಕಾರ್ಯ ಈ ಸಂಸ್ಥೆಯಿಂದ ನಡೀತಾ ಇದೆ. ಅದರ ಜೊತೆಗೇನೆ ಇದೀಗ ಕೃಷಿ ಅಂದರೆ ಅದು ನಮ್ಮ ದೇಶದ ಜೀವನಾಡಿ. ನಮ್ಮ ಆ ಒಂದು ಕೃಷಿಯನ್ನ ಯಾರು ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತಹ ಆ ರೈತ ಇದ್ದಾರಲ್ಲ, ಆ ರೈತರನ್ನು ಗುರುತಿಸುವಂತಹ ಕಾರ್ಯವನ್ನು ಕೂಡ ಈಗ JC ಸಂಸ್ಥೆ ಮಾಡ್ತಾ ಇದೆ ಅಂತಂದ್ರೆ ಅದು ನಿಜವಾಗಿ ಒಂದು ಅಭಿನಂದನೀಯ ಕಾರ್ಯ. ಅದು ಮೆಚ್ಚಬೇಕಾದಂಥದ್ದು, ಪ್ರತಿಯೊಂದು ಸಂಸ್ಥೆಯು ಕೂಡ ಮಾಡಬೇಕಾದಂಥ ಒಂದು ಕಾರ್ಯ. ಅಂತ ಒಂದು ಒಳ್ಳೆಯ ಕಾರ್ಯವನ್ನು JC ಸಂಸ್ಥೆ ಮಾಡ್ತಾ ಇದೆ. ಇದು ಇನ್ನಷ್ಟು ಮುಂದುವರಿಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಅದರ ಜೊತೆಗೆ ಕೃಷಿಯ ಬಗ್ಗೆ ಈಗ ತಾನೇ ಮಾಹಿತಿಗಳನ್ನು ಕೊಟ್ಟರು. ಏನು ಅಂತ ಅಂದರೆ ಕೃಷಿ ನಾವು ಏನೇ ಹೋಗಲಿ, ಯಾವ ಉದ್ಯೋಗವನ್ನು ನಾವು ಆರಿಸಿಕೊಂಡು ಹೋದರೂ ಕೂಡ ಕೃಷಿ ಅದು ಮೂಲ ಸಂಸ್ಕೃತಿ. ಅದು ನಾವೆಲ್ಲ ಕೃಷಿ ಸಂಸ್ಕೃತಿಯಲ್ಲಿಯೇ ಹುಟ್ಟಿ ಬೆಳೆದಂಥ ಜನಗಳು. ಆದ ಕಾರಣ ನಮ್ಮ ಹಿರಿಯರೆಲ್ಲ ಕೃಷಿಯನ್ನೇ ಮಾಡಿ ಮೇಲೆ ಬಂದವರು. ಈಗ ತಾನೇ ಇತ್ತೀಚೆಗೆ ಅದು ವಾಣಿಜ್ಯವಾದಂತಹ ವ್ಯಾಪಾರೀಕರಣವಾದಂತಹ ಈ ಕಾಲಘಟ್ಟದಲ್ಲಿ ಏನಾಯಿತು ಅಂತಂದ್ರೆ ಕೃಷಿಯನ್ನು ನಾವು ಹಿಂದೆ ಹಾಕಿದ್ದೇವೆ ಹೊರತು, ಇಲ್ಲದಿದ್ರೆ ನಮಗೆ ಕೃಷಿ ಏನು ಮಾಡ್ತದೆ ಅಂತಂದ್ರೆ ಒಂದು ರೀತಿಯಾದಂತಹ ಬದುಕುವ ಪಾಠವನ್ನು ನಮಗೆ ಅದು ಕಲಿಸಿಕೊಡ್ತದೆ. ಬದುಕುವ ಪಾಠವನ್ನು ಕಲಿಸಿಕೊಡುವುದೇ ಕೃಷಿ. ಮುಖ್ಯವಾಗಿ ಈಗ ಅವರು ಪ್ರಸ್ತಾಪಿಸಿದರು, ಲಾಕ್ಡೌನ್ ಸಮಯದಲ್ಲಿ 2 ವರ್ಷ ಲಾಕ್ಡೌನ್ ಆಯ್ತು. ಈಗ ಆ ಸಂದರ್ಭದಲ್ಲಿ ನಾವು ಕೃಷಿಗೆ ನಾವು ತೊಡಗಿಕೊಂಡೆವು. ಆದ್ದರಿಂದ ನಮಗೆ ಅದರ ಸಂತೋಷ ಸಿಕ್ಕಿದ್ದು. ನಾವು ಕೂಡ ಹಾಗೆ ಈಗ ಇಲ್ಲಿ ನಮ್ಮ ಕಲ್ಲಿಮಾರ್ನಲ್ಲಿ ನನ್ನದು ಕೂಡ 2.5 ಎಕರೆ ಜಾಗ ಉಂಟು. ನಾನು ರಿಟೈರ್ಡ್ ಆಗಿ 2 ವರ್ಷ ಆದರೂ ಕೂಡ ನನಗೆ ರಿಟೈರ್ಡ್ ಆದದ್ದೇ ಗೊತ್ತಾಗಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಕೃಷಿಯಲ್ಲಿ ತೊಡಗಿಸಿಕೊಂಡೆ. ಆದ ಕಾರಣ ಈಗ ಒಂದು 2-3 ವರ್ಷದಲ್ಲಿ ಮಾಡಿದಂಥ ಒಂದು ತೆಂಗಿನ ಗಿಡದಲ್ಲಿ ಏನಾಗಿದೆ, ಫಲ ಬರ್ತಾ ಉಂಟು. ಅದು ಸುತ್ತಲ ತೆಂಗಿನಕಾಯಿ ಉಂಟಲ್ಲ, ಅದು ಕಾಣುವಾಗ ಬಹಳ ಖುಷಿ ಆಗ್ತದೆ. ಅದನ್ನು ನಾವು ಕುಡಿಯುವುದು ಮಾತ್ರ ಅಲ್ಲ, ಈಗ ಇಂಥವ್ರು ಬಂದ್ರೆ ಎತ್ತಿ ಕೊಡ್ತಾ ಇದ್ದೇವೆ ನಾವು. ಅಷ್ಟು ಖುಷಿ. ಯಾಕಂದ್ರೆ ನಾವು ಗಳಿಸಿದ್ದನ್ನು ನಾವು ತಿನ್ನುವುದುಂಟಲ್ಲ, ಅದಕ್ಕಿಂತ ದೊಡ್ಡ ಖುಷಿ ಕೊಡುವಂತಹ ಕೆಲಸ ಬೇರೊಂದಿಲ್ಲ.
ನಾವು ಬೆಳೆಸಿದ್ದನ್ನು ನಾವು ತಿನ್ನುವುದು, ಅದು ಬಹಳ ಖುಷಿ ಕೊಡುವಂಥದ್ದು. ಒಂದು ಬಾಳೆ ನೆಟ್ಟಿದೆ, ನಾವು ಒಂದು ದೊಡ್ಡ ಬಾಳೆ ಮನೆ ಆಯಿತು. ನಾನು ವಾಟ್ಸಪ್ನಲ್ಲಿ ಹಾಕಿದ್ದೆ, ಟ್ಯಾಗ್ ಮೋಸ್ಟ್ ಅದನ್ನು ಎಲ್ಲ ಪ್ರಚಾರ ಮಾಡಿದ್ದೆ. ದೊಡ್ಡದು ಒಂದು ಬಾಳೆಗಳು, ಅದನ್ನು ನೋಡುವುದೇ ಒಂದು ಖುಷಿ. ಆದ ಕಾರಣ ಆದರೆ ಅದನ್ನು ನಾವು ಮಾಡಬೇಕಾಗಿದ್ರೆ ನಮ್ಮಲ್ಲಿ ಅದಕ್ಕೊಂದು ಆಸಕ್ತಿ ಬೇಕಾಗ್ತದೆ, ಆ ಕೃಷಿಯಲ್ಲಿ ನಮಗೆ ಪ್ರೀತಿ ಬೇಕಾಗ್ತದೆ. ಅದರೊಟ್ಟಿಗೆ ನಾವು ಅದನ್ನೊಂದು ಶಾಸ್ತ್ರೀಯವಾಗಿ, ಈಗ ತಾನೇ ಅವರು ಮಹೇಶ್ ಅವರು ಅದನ್ನು ವಿಚಾರವನ್ನು ಹೇಳಿದರು, ನಾವು ಸೌಲಭ್ಯವನ್ನು ಪಡೆಯುವುದಕ್ಕಿಂತ ಮೊದಲು ನಾವು ಬೆಳೆಸುವಂಥದ್ದನ್ನು ಯಾವ ರೀತಿಯಲ್ಲಿ ಶಾಸ್ತ್ರೀಯವಾಗಿ ಬೆಳೆಸಬಹುದು ಎನ್ನುವಂಥದ್ದನ್ನು ನಾವು ಕಲಿಬೇಕಾಗ್ತದೆ. ಯಾಕಂದರೆ ನಮ್ಮ ಈ ಗ್ರಾಮೀಣ ಪ್ರದೇಶ, ಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿಯಲ್ಲಿ ಮೂಲ ಸಮಸ್ಯೆ ಏನು ಅಂತಂದರೆ, ನಾವು ಮಣ್ಣಿನಲ್ಲಿ ಏನೇನೋ ಕೊರತೆಗಳಿದೆ, ಅದರಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು, ದೋಷಗಳು ಉಂಟು. ಅದು ರೈತರಿಗೆ ಅದನ್ನು ಸಂಶೋಧನೆ ಮಾಡಿಕೊಂಡು ಹೋಗ್ಲಿಕ್ಕೂ ಅವರಿಗೆ ಕಷ್ಟ ಆಗಿರ್ಬೋದು. ಅದೇ ರೀತಿಯಲ್ಲಿ ನಾವು ಅದನ್ನು ನೋಡದೆಯೇ ಏನು ಮಾಡ್ತೇವೆ ಅಂದರೆ ಗೊಬ್ಬರವನ್ನು ಹಾಕ್ತೇವೆ, ಬೆಳೆಸ್ತೇವೆ. ಅದರಿಂದಾಗಿ ಬೇರೆ ಬೇರೆ ರೋಗಗಳು ಬರ್ತದೆ, ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ. ಆದರೂ ಕೂಡ ನಾವು ಶಾಸ್ತ್ರೀಯವಾಗಿ ಅದನ್ನು ಬೆಳೆಸಿದೆವು ಅಂತಾದರೆ ಅದರಿಂದ ನಮಗೆ ಲಾಭವನ್ನು ಪಡೆಯಲಿಕ್ಕೆ ಆಗ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಂತಹ ಬಹಳಷ್ಟು ಕೃಷಿಕರು ಇಲ್ಲಿದ್ದಾರೆ. ಅಂತಹ ಕೃಷಿಕರನ್ನ ಇವತ್ತು JC ಸಂಸ್ಥೆ ಏನು ಮಾಡಿದೆ ಅಂದರೆ ಗುರುತಿಸಿ ತೋರಿಸಿ ಸಮಾಜಕ್ಕೆ ತೋರಿಸ್ತಾ ಇದೆ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಇದು ಇನ್ನಷ್ಟು ಮುಂದುವರಿಯಲಿ. ಯಾಕೆಂತಂದ್ರೆ ಕೇವಲ ಕೃಷಿಕರು ಮಾತ್ರ ಅಲ್ಲ, ಇಲ್ಲಿ ಅಧ್ಯಾಪಕರು ಕೂಡ ಈ JC ಸಂಸ್ಥೆಯಲ್ಲಿದ್ದಾರೆ. ಎಲ್ಲ ಯಾವ ಅಧ್ಯಾಪಕರು JC ಸಂಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ, ನಮ್ಮ ತ್ಯಾಗ ಮಾಸ್ಟರ್ ಕೂಡ ಇಷ್ಟು ಶೈನ್ ಆಗಲಿ ಕಾರಣ ಅಂತಂದ್ರೆ ಅದು JC ಸಂಸ್ಥೆ ಅದಕ್ಕೊಂದು ಕಾರಣ ಅಂತ ಹೇಳ್ತೇವೆ. ಕೇವಲ ಅಲ್ಲಿ ನಾವು ಹೆಡ್ ಮಾಸ್ಟರ್ಗಳಲ್ಲ, ನಾವು ರವೀಂದ್ರ ಮಾಸ್ಟರ್ ಅಲ್ಲ, JC ಸಂಸ್ಥೆ ಅದಕ್ಕೊಂದು ಮುಖ್ಯ ಕಾರಣ. ಅಂಥದ್ದು ಅನೇಕ ಅಧ್ಯಾಪಕರು ನೋಡಿ, ನಮ್ಮ ಹೆಬ್ಬಾರರು ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ, ಎಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಿರ್ವಹಿಸ್ತಾರೆ. ಯಾಕೆಂತಂದ್ರೆ ಅದಕ್ಕೆ JC ಸಂಸ್ಥೆ ಅದಕ್ಕೆ ಕಾರಣ. ಅಂತ ಅನೇಕ ಮಂದಿ ಅಧ್ಯಾಪಕರು ಕೂಡ ಇಲ್ಲಿ ಇದ್ದಾರೆ. ಆದ್ದರಿಂದ ಆ ರೀತಿಯ ಒಂದು ಒಳ್ಳೆಯ ಸಂಸ್ಥೆ ಬೆಳೆಯಬೇಕಾಗಿದ್ರೆ ಒಳ್ಳೆಯ ನಾಯಕತ್ವ ಬೇಕು. ಅಂತ ಒಳ್ಳೆಯ ನಾಯಕತ್ವವನ್ನು ನೀಡಿದ್ದಾರೆ, ಎಲ್ಲರೂ ಕೂಡ ಸಹಕರಿಸಿದ್ದೀರಿ. ಆದ್ದರಿಂದ ಈಗ ನೀವೆಲ್ಲ ಈ ಒಂದು ಅಸೈಗೋಳಿ ಸಭಾಂಗಣದಲ್ಲಿ ಕೂತು ಇದನ್ನು ಬಹಳ ಸಂತೋಷದಿಂದ ನೋಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಯಾರ್ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಆ ಸನ್ಮಾನ ಗೌರವವನ್ನು ಸ್ವೀಕರಿಸಿದ್ದಾರಾ, ಕೃಷಿ ಎನ್ನುವಂಥದ್ದು ನಿಮಗೆ ಈಗ ಸಮಸ್ಯೆಯಾಗಿ ಕಂಡು ಬಂದರೂ ಕೂಡ ಖಂಡಿತವಾಗಿ ಕೃಷಿಯನ್ನು ಬಿಡಬೇಡಿ. ಕೃಷಿ ಯಾವಾಗಲೂ ನಿಮ್ಮ ಆಪತ್ಕಾಲದಲ್ಲಿ ನಿಮ್ಮನ್ನು ಕೈ ಹಿಡಿಯುವ, ನಿಮ್ಮನ್ನು ಮುಂದಿನ ಜೀವನಕ್ಕೆ ಒಂದು ದಾರಿ ತೋರಿಸುವಂತಹ ಒಂದು ಕಲೆ, ಒಂದು ಕಸುಬು ಅಂತ ಅದರ ಕೃಷಿ ಮಾತ್ರ. ಆದ ಕಾರಣ ಯಾವತ್ತೂ ಕೂಡ ಕೃಷಿಯನ್ನು ನಾವು ಕೈ ಬಿಡಬಾರದು ಎನ್ನುವಂತಹ ಮಾತಿನೊಂದಿಗೆ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿ ನಾನು ಮಾತನಾಡುತ್ತೇನೆ. ಅಳವಡಿಸಿಕೊಂಡ್ರೆ ಅವರ ಜೀವನ ನಂದನವನ ಆಗ್ತದೆ ಹೇಳುವ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ ರವೀಂದ್ರ ರೈ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಕೃಷಿಕರಿಗೆ ಅತ್ಯುತ್ತಮ ಮಾಹಿತಿ, ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂಥ ನಮ್ಮ ನೆಚ್ಚಿನ ಶ್ರೀಮತಿ ಲಿಲ್ಲಿ ಪಾಯಸ್ ಮೇಡಮ್ ರವರು, ಇವರಿಗೆ ನಮ್ಮ JC ಸಂಸ್ಥೆಯ ಪರವಾಗಿ ಕಿರುಕಾಣಿಕೆಯನ್ನು ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು, ಎಲ್ಲ ಗಣ್ಯ ಅತಿಥಿಗಳು ಸೇರಿ ನೀಡಬೇಕೆ. JC ಅನಿಲ್ ಕುಮಾರ್, ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರು JC ಇಂಡಿಯಾ, ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ನಮ್ಮ JC ಮಂಗಳ ಗಂಗೋತ್ರಿ ಘಟಕದಿಂದ ಪ್ರೀತಿಪೂರ್ವಕ ಅನ್ನದಾಸೋಹ ಕಾರ್ಯಕ್ರಮವನ್ನು ತುಪ್ಪಟ್ಟು ಪರಿಸರದಲ್ಲಿ ಹಮ್ಮಿಕೊಂಡಿದ್ದೆವು. ಈ ಸಂದರ್ಭದಲ್ಲಿ ಪ್ರತಿದಿನ ಒಂದು ತಪ್ಪದೆ ನಮ್ಮ ಅನ್ನದಾಸೋಹ ಆಸಕ್ತರಿಗೆ ನೀಡಿದ ಸಂದರ್ಭದಲ್ಲಿ ನೀರನ್ನು ಕೊಟ್ಟಂತಹ ಕಥೋಲಿಕ್ ಸಭಾ ಪಾನೀಯ ಚರ್ಚ್ ಘಟಕದ ಶ್ರೀಯುತ ಐವಾನ್ ಮಗೇರ ಅವರು ನಮಗೆ ಪ್ರತಿದಿನ ನೀರಿನ ಬಾಟಲ್ ಉಚಿತವಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಕೊಡಬೇಕಂತ ನಾನು ನಡೆಸ್ಕೊಂಡಿದ್ದೆ. ಆದರೆ ಈ ದಿನ ಅವರಿಗೆ ಒಂದು ಕಲ್ಪವೃಕ್ಷ ಅಂದರೆ ತೆಂಗಿನ ಮರ ಅವರಿಗೆ ವಿಸ್ತಾರವಾದ ಜಾಗ ಇದೆ ಮನೆಯಲ್ಲಿ. ಅದರಿಂದ ನಾನು ಯಾರಿಗೆ ಕೊಡುವುದು ಆಲೋಚನೆ ಮಾಡಿದಾಗ ನನಗೆ ಅನಿಸಿದ್ದು ಅದರ ಸೂಕ್ತ ವ್ಯಕ್ತಿ ಅಂದರೆ ಅವರಂತ. ಅದರಿಂದ ಈ ನಮ್ಮ ಕಿರುಕಾಣಿಕೆಯನ್ನು ನಮ್ಮ ಇಂದಿನ ಉದ್ಘಾಟಕರಾದಂಥ ನಮ್ಮ ಅನಿಲ್ ಸರ್ ಅವರಿಗೆ ನೀಡಿ ಗೌರವಿಸಬೇಕಾಗಿದೆ. ಪೂಜೆ ವರ್ಷ ಯಾರಿಗಲೇ ಕೊಂಡ ಬರೋದು. ಅದೇ ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ JC ಮಂಗಳ ಗಂಗೋತ್ರಿ ಘಟಕದ ಡ್ಯಾಶಿಂಗ್ ಅಧ್ಯಕ್ಷರು ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿಂಡೋ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾರೆ.
ಏನಾದರೂ ಸಾಧನೆ ಮಾಡಿ ಉನ್ನತ ಸ್ಥಾನದಲ್ಲಿ ಇರಬೇಕಾದ್ರೆ ನನಗೆ ಪ್ರೋತ್ಸಾಹ ಅಂದರೆ ನನ್ನ ಮಿತ್ರ ಸಿರೇಂದ್ರ ಡಿಸೋಜ. ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರ ಸುಪುತ್ರಿ ನಿರ್ಮಾ ಡಿಸೋಜ ತೊಕ್ಕೋಟು ನೂತನ ಘಟಕದ ಅಧ್ಯಕ್ಷೆಯಾಗಿ ಅವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನನಗೆ ಸಾಥ್ ನೀಡಿದ್ದಕ್ಕೆ ಅವರಿಗೆ ನಮ್ಮ ಘಟಕದ ವತಿಯಿಂದ ಒಂದು ಸ್ಮರಣಿಕೆ ಹಾಗೂ ಒಂದು ಹೂವನ್ನು ನೀಡಿ ಸ್ವೀಕರಿಸಬೇಕು. ಅದೇ ರೀತಿ JC ಸಂಸ್ಥೆಯಾಗಿ ನಾವು ಯಾವ ಸಂಸ್ಥೆಗೂ ಸ್ಪರ್ಧಿಸುವುದಿಲ್ಲ. ಯಾಕಂದರೆ ನಮ್ಮ ಸೇವೆ ನಾವು ಇತರರನ್ನು ಗೌರವಿಸುವುದು, ಅದೇ ರೀತಿ ನಮ್ಮ ಉತ್ತಮ ಸಾಧಕರಿಗೆ ಅವರಿಗೆ ಸನ್ಮಾನಿಸುವುದು, ಇದು ನಮ್ಮ JC ಸಂಸ್ಥೆಯ ಒಂದು ಉತ್ತಮ ಕಾರ್ಯ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಪಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಾವು JC ಮಂಗಳ ಗಂಗೋತ್ರಿ ನಮ್ಮ ಮುಂದಿನ ದಿನಗಳ ಹಲವಾರು ನಮ್ಮ ಕಾರ್ಯಕ್ರಮಗಳು ಇದೆ. ಈಗ ಕಳೆದ 6 ತಿಂಗಳಲ್ಲಿ ನಾವು ಮಾಡಿದಂತಹ ಕೆಲವು ಸಾಧನೆಗಳು ನಮಗೆ ನಾಡದ ಭಾನುವಾರ ಮಿಡ್ಕಾನ್ನಲ್ಲಿ ನಮಗೆ ಕೆಲವು ಸಾಧನೆಗಳ ಗೌರವ ಪುರಸ್ಕಾರ ಲಭಿಸಲಿದೆ. ಈ ಸಂದರ್ಭದಲ್ಲಿ ಇದೊಂದು ದೊಡ್ಡ ನಮ್ಮ ಸಾಧನೆ ಆಗ್ತಾ ಇದೆ. ಯಾಕಂದರೆ ನಮ್ಮ JC ಸಂಸ್ಥೆ ಬೆಳಿಬೇಕಾದ್ರೆ ಈ ದಿನ ನಮ್ಮ ವೇದಿಕೆಯಲ್ಲಿದ್ದಾರೆ ಎಲ್ಲರೂ ನಮಗೆ ಪ್ರೋತ್ಸಾಹ. ಇವತ್ತಿನ ಕಾರ್ಯಕ್ರಮ ಪ್ರತಿಯೊಂದು ನಾನು ವಾಟ್ಸಪ್ಪಲ್ಲಿ ನಮ್ಮ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ತೇನೆ, ನಿಮ್ಮ ಏನಾದರೂ ಕಾಣಿಕೆ ಇದ್ದರೆ ನಮಗೆ ತಿಳಿಸಿ ಅಂತ. ಕೂಡಲೇ ವೈಯಕ್ತಿಕವಾಗಿ ನನ್ನದಿಷ್ಟು ಅಂತ ಹೇಳ್ತಾರೆ. ಇದು ಅದು ನನಗೆ ಖುಷಿ ಆಗ್ತದೆ. ಯಾಕಂದರೆ ಅವ್ರು ಗ್ರೂಪಲ್ಲಿ ಹಾಕೋದಿದ್ರು ಕೂಡ ವೈಯಕ್ತಿಕವಾಗಿ ಹೇಳ್ತಾರೆ, ನೀವು ಅಧ್ಯಕ್ಷರೇ, ನೀವು ಇವತ್ತಿನ ಕಾರ್ಯಕ್ರಮ ಆಗಿ ಹಲವಾರು ದಾನಿಗಳು ನಮಗೆ ಸಹಕಾರ ನೀಡಿದ್ದಾರೆ. ಯಾಕೆಂದರೆ ಒಂದು ಕಾರ್ಯಕ್ರಮ ನಾವು ಏನು ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡಬೇಕಂತ ನಮ್ಮ ಅನಿಸಿಕೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿರುವಂಥ V4 ಚಾನೆಲ್, ಅಬ್ಬಕ್ಕ TV, ಹೊಸಪುರಲ್ಲಿ, ಅದೇ ರೀತಿ ವಿಜಯವಾಹಿನಿ ಪತ್ರಿಕಾ ಮಾಧ್ಯಮ, ಅನ್ಸರ್ ಎಲ್ಲರಿಗೂ ನಾನು ವಂದಿಸುತ್ತಾ ಈ ದಿನ ಕಾರ್ಯಕ್ರಮದಲ್ಲಿ ಹಾಜರಿರುವ ನಮ್ಮ ಎಲ್ಲ ಸದಸ್ಯರು ಕೊನೆಗೆ ನಮ್ಮ ಗ್ರೂಪ್ ಫೋಟೋ ಜೊತೆಗೆ ನೀವು ಇರಬೇಕಾಗಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು 1 ವರ್ಷ, ಇವತ್ತಿಗೆ 1 ವರ್ಷ ಆಗ್ತದೆ. ಇವತ್ತು ಆಲ್ರೆಡಿ ಅವರು ಪ್ರಾರ್ಥನೆ ಎಲ್ಲ ಮಾಡಿದ್ದಾರೆ. ನಾವು ಮೌನ ಪ್ರಾರ್ಥನೆ ಏನಿಲ್ಲ, ಅವರ ಎಲ್ಲ ಒಂದು ಪ್ರಾರ್ಥನೆ ಮಾಡೋಣ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು 1 ನಿಮಿಷ ಪ್ರಾರ್ಥನೆ ಮಾಡೋದು ಅಷ್ಟೇ. ಓಕೆ, ಧನ್ಯವಾದ. ಡ್ಯಾಶಿಂಗ್ ಕಾರ್ಯದರ್ಶಿ ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಇವರಿಂದ. ರೈತ ಸ್ನೇಹಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ಅಧ್ಯಕ್ಷರು JCI ಮಂಗಳ ಗಂಗೋತ್ರಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಈ ವರ್ಷದ ಅವರು ಹೇಳಿದಾಗ 2 ವರ್ಷಗಳಲ್ಲಿ ಸತತವಾಗಿ ನಾವು ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಬಹಳ ಅಚ್ಚುಕಟ್ಟಾಗಿ ಮತ್ತು ಎಲ್ಲ ಕಾರ್ಯಕ್ರಮಗಳು ಬಹಳ ಫಲಪ್ರದವಾಗಿ ಮೂಡಿ ಬಂದಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಿದ್ದಾರೆ JC ಅನಿಲ್ ಕುಮಾರ್, ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರು JC ಇಂಡಿಯಾ. ಇವರು ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಂಡು ಈ ಸೆಲ್ಯೂಟ್ ಟು ಸೈಲೆಂಟ್ ವರ್ಕರ್ಸ್, ಈ ನಾವು ಸರ್ ಹೇಳಿದಾಗೆ 3-4 ಕಾರ್ಯಕ್ರಮಗಳನ್ನು ಇದೇ ರೀತಿ ನಾವು ಮಾಡಿದ್ದೆವು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸರ್ ಗುರುತಿಸಿದ್ರು. ಮತ್ತು ನಮ್ಮ ಈ ಘಟಕವನ್ನು ರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಲ್ಪಡುವ ಹಾಗೆ ಆಗಿದೆ. ಮತ್ತು ನಮ್ಮ ಸಂಘಕ್ಕೆ ಈ JCI ಮಂಗಳ ಗಂಗೋತ್ರಿ ನಮ್ಮ ಲೋಮಿಗೆ ಯಾವಾಗಲೂ ಅವರ ಪ್ರೋತ್ಸಾಹ ಮತ್ತು ಅದರ ಒಳ್ಳೆಯ ಮಾತುಗಳು ನಮ್ಮ ಜೊತೆ ಇದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಲಿಲ್ಲಿ ಪಾಯ್ಸ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘ ಬೆಂಗಳೂರು. ಇವರು ಅವರ ಒಂದು ಅನುಭವವನ್ನು ಹೇಳಿದರು. ಕೃಷಿ ಸುಭಾಷಿತ, ಒಂದು ಸಂಸ್ಕೃತದಲ್ಲಿ ಸುಭಾಷಿತ ಇದೆ, ಯಾಕಂದರೆ ಒಬ್ಬ ಕೃಷಿ ಮಾಡಿದವನಿಗೆ ದುರ್ಭಿಕ್ಷ ಯಾವಾಗಲೂ ಇರುವುದಿಲ್ಲ ಅಂತ. ಯಾಕಂದರೆ ಅವನು ಸುಭಿಕ್ಷವೇ ಯಾವಾಗಲೂ ಸಹ. ಯಾವುದೇ ಕಾಲಘಟ್ಟದಲ್ಲಿ ಏನೇ ಆದರೂ ಸಹ ಅವನು ಉನ್ನತೋನ್ನತಿ ಅಭಿವೃದ್ಧಿ ಹೊಂದುತ್ತಾ ಇರುವುದು. ಅದೇ ಮಾತನ್ನು ಮೇಡಮ್ ಹೇಳಿದರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ನಮ್ಮ ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಮೊದಲ ಅಂಗವಾಗಿ ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಮಹೇಶ್ ಎನ್, ತೋಟಗಾರಿಕಾ ಕೇಂದ್ರ ಸ್ಥಾನ ಸಹಾಯಕರು, ತೋಟಗಾರಿಕಾ ಇಲಾಖೆ. ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಕೃಷಿಯಲ್ಲಿರುವಂತಹ ಕೆಲ ಸಮಸ್ಯೆಗಳ ಬಗ್ಗೆ ಅವರು ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ನಮ್ಮ ಎಲ್ಲ ಕೃಷಿ ಸಹೋದರರಿಗೆ ಏನಂತ ಹೇಳಿದ್ದಾರೆ, ಯಾವುದೇ ಸಹಾಯ ಹಸ್ತ ಬೇಕಾದ್ರೆ ಅವರು ಯಾವಾಗಲೂ ಸಿದ್ಧರಿದ್ದಾರೆ. ಅವರ
ಇಲಾಖೆ ನಮ್ಮ ಜೊತೆ ಇದೆ. ಹಾಗಾಗಿ JC ಮಂಗಳ ಗಂಗೋತ್ರಿಯ ಪರವಾಗಿ ನಾವು ನಿಮಗೆ ಯಾವುದೇ ಸಹಾಯ ಮಾಡುವುದಾಗಿ ಅದರ ನೇತೃತ್ವ ನಾವು ವಹಿಸ್ತೇವೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಂತಹ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೂ ಈ ಕಾರ್ಯಕ್ರಮ ಇವತ್ತು ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಇದಕ್ಕೆ ಮೂಲ ಕಾರಣರು ನಮ್ಮ JC ಸ್ಥಾಪಕ ಅಧ್ಯಕ್ಷರು ತ್ಯಾಗಂ ಸರ್. ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಕ್ಲಬ್ದ ಸಮಯಕ್ಕೆ ಎಲ್ಲ ಜವಾಬ್ದಾರಿಗಳು ತೆಗೆದುಕೊಂಡು ನಮ್ಮ ಅಧ್ಯಕ್ಷರಿಗೆ ಸಾಥ್ ಕೊಡ್ತಾ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮಗೆ ಸದಾ ಬೆನ್ನೆಲುಬಾಗಿ ನಿಂತು ನಮ್ಮ ಗೌರವ ಸಲಹೆಗಾರರಾದ ಶ್ರೀಯುತ ಆನಂದ್ ಸರ್ ಹಾಗೂ ಶ್ರೀಯುತ ರವೀಂದ್ರ ಶೆಟ್ಟಿ ಇವರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಆರಿಫ್ ಕಲ್ಕಟ್ಟೆ ಈ ಕಾರ್ಯಕ್ರಮದ ನಿರ್ದೇಶಕರು ಹಾಗೂ ಮಾಧ್ಯಮ ಮಿತ್ರರು ಆಗಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ಬಾದ್ಶಾ ಸಾಂಬಾರ್ ತೋಟ ನಮ್ಮ ವಲಯ ಮಂಡಳಿಯ ಸದಸ್ಯರಾಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ನಮಗೆ ಬೇಕಾದಂತಹ ಎಲ್ಲ ಅಮೂಲ್ಯ ಸಲಹೆ ಸೂಚನೆಗಳನ್ನು ಕಾಲಕ್ಕೆ ನೀಡ್ತಾ ಬಂದು ನಮ್ಮ ಈ ಲೋವ್ ಇವತ್ತು ಒಳ್ಳೆಯ ಹೆಸರು ಮಾಡಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇವೆ.